ಪ್ರಭುಶ್ರೀ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ನಾನು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಅಶತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ
Hare Krishna, Krishna Krishna, Hare Hare, Hare Rama, Rama Rama, Hare Hare. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रे। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವ್ ಇವಾಗ ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದ್ದೀವಿ. ಮೊದಲನೇ ಸ್ಕಂದದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಸೃಷ್ಟಿ ಮಾತಾಡಿ. ಸೃಷ್ಟಿ. ಮೊದಲನೇ ಸ್ಕಂದದ ಹೆಸರು ಸೃಷ್ಟಿ. ಸೊ ನಾವ್ ಇಲ್ಲಿ ತನಕ ಎಷ್ಟು ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ? 2 ಅಧ್ಯಾಯ. ಮೊದಲನೇ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? 2 ಅಧ್ಯಾಯ ಆಗಿದೆ. ಹಾ ಮಾತಾಜಿ, ಮೊದಲನೇ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಋಷಿಗಳ ಪ್ರಶ್ನೆಗಳು ಅಲ್ವಾ? ಸೊ ಋಷಿಗಳ ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಋಷಿಗಳು? ಯಾವ ಋಷಿಗಳು? 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 6 ಪ್ರಶ್ನೆಗಳು ಯಾವುದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮೂಲಭೂತವಾಗಿ ಎಲ್ಲರಿಗೂ ಯಾವುದು ಒಳ್ಳೆಯದು ಅಂತ ಹೇಳಿ. ಓಕೆ. ಸೊ ಮೂಲಭೂತವಾಗಿ ಜನಸಾಮಾನ್ಯರಿಗೆ ಯಾವುದು ಶುಭಕರ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು. ಮತ್ತೆ ಎರಡನೇ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಕ್ತಾ? ನೀವು 2ನೇ ಅಧ್ಯಾಯನ ನೀವು ತಿಳ್ಕೊಂಡಿರಲ್ವಾ? 2ನೇ ಅಧ್ಯಾಯದ ಹೆಸರೇನು? ದೈವಿ ಮತ್ತು ದೈವತ್ವ ಸೇವೆ. ಓಕೆ. ದೈವತ್ವ ಮತ್ತು ದೈವಿ ಸೇವೆ ಅಲ್ವಾ? ಸೊ ನೀವು ಇವಾಗ ಒಂದನೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳು ಋಷಿಗಳು 6 ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ನೀವು ಉತ್ತರವನ್ನ ನೀವು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಲ್ವಾ? ಸೊ ಯೂಶಲಿ ನಮ್ಗೆ ಭಗವದ್ಗೀತೆಯಲ್ಲೂ ಹಾಗೆ ಆಗುತ್ತೆ ಅಲ್ವಾ? ಭಗವದ್ಗೀತೆಯಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಅರ್ಜುನ ಅವರ 5 ಗೊಂದಲಗಳನ್ನ ಕೃಷ್ಣನಿಗೆ ಹೇಳ್ತಾರೆ. ಅದಾದ್ಮೇಲೆ ಗೀತಾ ಸಾರಾಂಶ 2ನೇ ಅಧ್ಯಾಯದಲ್ಲಿ ಕೃಷ್ಣ ಆ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ತಾರೆ ಗೀತಾ ಸಾರಾಂಶದಲ್ಲಿ. ಅದೇ ತರನೇ ಈಗ ಮೊದಲನೇ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಈಗ ಸೂತ ಗೋಸ್ವಾಮಿ ಅವರು ಉತ್ತರವನ್ನ ಕೊಡ್ತಾರೆ 2ನೇ ಅಧ್ಯಾಯದಲ್ಲಿ ಅಲ್ವಾ? ಸೊ ಮೊದಲನೇ ಪ್ರಶ್ನೆಯ ಉತ್ತರ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮೊದಲನೇ ಕರೆಕ್ಟ್ ಹೇಳಿ ಮಾತಾಜಿ. ಸೊ ಮೊದಲನೆಯ ಪ್ರಶ್ನೆಗೆ ಉತ್ತರ ಭಕ್ತಿ ಸೇವೆ ಅಲ್ವಾ? ಸೊ ಆ ಶ್ಲೋಕ ಯಾರಿಗಾದ್ರೂ ಗೊತ್ತಾ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸೊ ಅದು ತುಂಬಾ ಮುಖ್ಯವಾದ ಶ್ಲೋಕ. ನಾವ್ ಅದನ್ನ ಅಟ್ಲೀಸ್ಟ್ ಅಂದ್ರೆ ಗೊತ್ತಿರ್ಬೇಕು, ಬಾಯ್ ಹಾರ್ಟಿನ ಮಾಡ್ಕೊಳ್ಲಿಕ್ಕಿನ ಸಮಯ ಬೇಕಾಗತ್ತೆ. ಸೊ ಅದ್ ಯಾವ ಶ್ಲೋಕ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು, ತುಂಬಾ ಮುಖ್ಯವಾಗಿರೋ ಶ್ಲೋಕ. ಸೊ ಆ ಶ್ಲೋಕ 1ನೇ ಸ್ಕಂದದ 2ನೇ ಅಧ್ಯಾಯದ 6ನೇ ಶ್ಲೋಕ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ಅದೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಂದ್ರೆ ಆ ಪ್ರಶ್ನೆ ಏನು? ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಅಂದ್ರೆ ಅದ್ ಬಿಟ್ಟು ಅಂದ್ರೆ ಇನ್ಯಾವುದು ಇಲ್ಲ ಶುಭಕರ ಅನ್ನೋದು. ಸೊ ಯಾವುದು ಅಂತಂತಂದ್ರೆ ನಾವ್ ಯಾವುದೇ ಒಂದು ವೃತ್ತಿ ಅಥವಾ ಧರ್ಮವನ್ನ ಮಾಡಿದಾಗ ಅದು ನಮ್ಗೆ ಪರಮ ಪುರುಷನ ಭಕ್ತಿ ಸೇವೆಗೆ ಅದು ಕೊಂಡೊಯ್ಬೇಕು. ಸೊ ಅದು ಜನಸಾಮಾನ್ಯರಿಗೆ ಮೂಲಭೂತವಾಗಿ ಶುಭವನ್ನ ತಂದುಕೊಡುವಂಥದ್ದು. ಅಂದ್ರೆ ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಆ ಕೆಲಸದಿಂದ ನಮ್ಗೆ ಪರಮ ಪುರುಷನ ಭಕ್ತಿ ಸೇವೆಗೆ ಅದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದು ಮೊದಲನೆಯ ಪ್ರಶ್ನೆಗೆ ಉತ್ತರ. ಮತ್ತೆ 2ನೇ ಪ್ರಶ್ನೆ ಯಾವ್ದಾಗಿತ್ತು? ಹರೇ ಕೃಷ್ಣ. ಜೀವಗಳ ಕಲ್ಯಾಣಕರ ಧರ್ಮಗ್ರಂಥಗಳ ಸಾರಾಂಶ. ಎಲ್ಲ ಧರ್ಮ ಗ್ರಂಥಗಳ ಸಾರಾಂಶ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ? ವೇದಗಳ ಸಾರ, ಅದೇ ಶ್ರೀಮದ್ ಭಾಗವತಂ, ಅದನ್ನು ಓದಿದರೆ ಸಾಕು. ಸೊ ಎಲ್ಲ ಧರ್ಮ ಗ್ರಂಥಗಳ ಸಾರ ಏನು?
ಭಕ್ತಿ ಯೋಗ. ಸೊ ಭಕ್ತಿ ಸೇವೆ ಮಾಡೋದು, ಸೊ ಎಲ್ಲ ಜನರಿಗೆ ಶುಭವನ್ನ ತಂದ್ಕೊಡುವಂಥದ್ದು. ಮತ್ತೆ ಯಾವುದು ಎಲ್ಲ ಧರ್ಮಗಳ ಸಾರ ಏನು ಅಂತಂತಂದ್ರೆ ಭಕ್ತಿ ಯೋಗ. ಯಾವುದೇ ಒಂದು ಧರ್ಮ ಗ್ರಂಥಗಳನ್ನ ನೋಡಿದ್ರೆ ಅದರಲ್ಲಿ ಕೊನೆಯದಾಗಿ ನಮ್ಗೆ ತಿಳಿಯೋದೇ ಭಕ್ತಿ ಯೋಗ. ನಾವು ಭಕ್ತಿ ಯೋಗವನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ನಮಗೆ ಯಾರಿಗೆ ಅಂತಾನೂ ಸಹ ನಮ್ಗೆ 2ನೇ ಅಧ್ಯಾಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ರು ಅಲ್ವಾ. ಸೊ ನಾವು ಭಕ್ತಿ ಸೇವೆಯನ್ನ ಅಥವಾ ಭಕ್ತಿಯನ್ನ ಯಾರಿಗ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡ್ವಾ? ಏನಂತ ತಿಳ್ಕೊಂಡ್ವಿ ನಾವು 2ನೇ ಅಧ್ಯಾಯದಲ್ಲಿ? ವಾಸುದೇವ ಭಗವತಿ ಕೃಷ್ಣ. ಭಕ್ತಿ ಯೋಗ ಪ್ರಯೋಜಿತ. ವಿಷ್ಣು ತತ್ವ. ಹೌದು. ಸೊ ನಾವು ವಾಸುದೇವನಿಗೆ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶ ವೈರಾಗ್ಯ ಜ್ಞಾನಂಚ ಯದ್ ಅಹೈತುಕಂ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಇವಾಗ ನಾವೆಲ್ಲ ಧರ್ಮ ಗ್ರಂಥಗಳನ್ನ ಓದಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಜ್ಞಾನ ಸಿಗುತ್ತೆ. ಜ್ಞಾನದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ವೈರಾಗ್ಯ ಸಿಗುತ್ತೆ ಅಲ್ವಾ. ನಮ್ಗೆ ಈ ಭೌತಿಕ ಪ್ರಪಂಚದಿಂದ ನಾವು ಡಿಟ್ಯಾಚ್ಮೆಂಟ್, ಅದರಿಂದ ಹೊರಗಡೆ ಬರ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ತರ ನಾವು ಯಾವುದೇ ಒಂದು ಧರ್ಮ ಗ್ರಂಥಗಳನ್ನ ನಾವು ಓದ್ಲಿಲ್ಲ ಅಂದ್ರೂ ಸಹ ಬರೇ ಭಕ್ತಿಯೋಗವನ್ನ ಅಷ್ಟೇ ಮಾಡಿದ್ರು ಸಹ ನಮ್ಗೆ ಏನ್ ಬರುತ್ತೆ ಅಂತ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದ್ ಅಹೈತುಕಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಇವಾಗ ಭಕ್ತಿಯೋಗ ಮಾಡಿದ್ರೆ ನಮ್ಗೆ ಶೀಘ್ರವಾಗಿನೇ ವೈರಾಗ್ಯ ಮತ್ತೆ ಜ್ಞಾನ ಅವೆರಡನ್ನೂ ಸಹ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಧರ್ಮ ಗ್ರಂಥಗಳ ಸಾರ ಅದು ಜ್ಞಾನ ಮತ್ತೆ ವೈರಾಗ್ಯ. ಅಂದ್ರೆ ಕೃಷ್ಣನ ಭಕ್ತಿ ಅಂದ್ರೆ ಭಕ್ತಿಯೋಗ ಮಾಡೋದು ಎಲ್ಲ ಧರ್ಮ ಗ್ರಂಥಗಳ ಸಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮತ್ತೆ 3ನೇ ಪ್ರಶ್ನೆ ಏನಾಗಿತ್ತು? ಯಾವ ಉದ್ದೇಶದಿಂದ ದೇವಕಿ ಮತ್ತು ದೇವಕಿಯ ಪುತ್ರನಾಗಿ ಜನಿಸಿದ ಅಂತ. ಸೊ ದೇವೋತ್ತಮ ಪರಮಪುರುಷನು ಯಾವ ಕಾರಣಕ್ಕಾಗಿ ಅವರು ವಾಸುದೇವನ ಪುತ್ರನಾಗಿ ದೇವಕಿಯ ಗರ್ಭದಲ್ಲಿ ಜನಿಸಿದನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು. ಸೊ ಆ ಪ್ರಶ್ನೆಗೆ ಉತ್ತರ ನಾವೇನ್ ತಿಳ್ಕೊಂಡ್ವಿ 2ನೇ ಅಧ್ಯಾಯದಲ್ಲಿ? ಹರೇ ಕೃಷ್ಣ. ಏನಕ್ಕೆ ಬರ್ತಾರೆ ಕೃಷ್ಣ ಅವರಿರೋದು? ಅವರು ದೇವೋತ್ತಮ ಪರಮಪುರುಷ ಅಲ್ವಾ. ಸಕಲ ಕಾರಣಗಳಿಗೆ ಕಾರಣ ಅವರು ಏನು ಸ್ವರಾಟ್ ಅಭಿಜ್ಞ ಅಂತವ್ರು ಯಾಕೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದು ವಸುದೇವ ಮತ್ತೆ ದೇವಕಿಯ ಪುತ್ರನಾಗಿ ಅವರು ಬರ್ತಾರೆ? ಅಧರ್ಮ ಹೆಚ್ಚಾದಾಗ ಭಕ್ತರನ್ನ ಕಾಪಾಡಬೇಕು. ಸೊ ನಾವು ಏನು ಭಗವದ್ಗೀತೆ ತಿಳ್ಕೊಂಡಿರೋ ಹಾಗೇನೆ ಅವ್ರು ಬರೋದು 3 ಕಾರಣಗಳಿಂದ ನಾವು ತಿಳ್ಕೊಂಡಿದೀವಲ್ವಾ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿ ನಾವು ತಿಳ್ಕೊಂಡಿದೀವಿ. ಸೊ ಏನು ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ಮತ್ತೆ ಭಕ್ತರನ್ನ ಕಾಪಾಡ್ಲಿಕ್ಕೆ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅವರು? ಏನು 1ನೇ ಸ್ಕಂದದ 2ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅವರು ಈ ತರ ಅವತಾರವನ್ನ ಯಾಕೆ ತಳಿತಾರೆ ಅಂತಂದ್ರೆ ಶುದ್ಧ ಸತ್ವ ಸ್ಥಿತಿಯಲ್ಲಿರುವವರನ್ನ ಉದ್ಧರಿಸಲು ಲೀಲೆಗಳನ್ನ ನಡೆಸುತ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅವರು ಮೇನ್ ಆಗಿ ಏನಕ್ಕೆ ಬರ್ತಾರೆ ಅಂದ್ರೆ ಶುದ್ಧ ಸತ್ವ ಸ್ಥಿತಿಯಲ್ಲಿರೋರನ್ನ ಅವರು ಏನು ಬ್ಯಾಕ್ ಟು ಗಾಡ್ ಹೆಡ್, ಮತ್ತೆ ಮರಳಿ ದೇವರ ಕಡೆಗೆ, ದೇವರ ಸ್ಥಾನ, ನಿಜವಾದ ಸ್ಥಾನ ಏನಿದೆ, ದೇವರ ಮನೆ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಸ್ವತಃ ಅವರೇ ಬರ್ತಾರೆ. ಸೊ ಇವಾಗ ನಾವೆಲ್ಲನೂ ಸಹ ಭಗವಂತನನ್ನ ಬಿಟ್ಟು ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದೀವಿ. ಸೊ ಇವಾಗ ನಮ್ಮನ್ನ ಮತ್ತೆ ವಾಪಸ್ಸು ಕೃಷ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಅವರು ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಅಂತಂದ್ರೆ ಅವ್ರು ಈಗ ನಮ್ಗೆ ಧರ್ಮ ಗ್ರಂಥಗಳನ್ನ ಕೊಟ್ಟಿದ್ದಾರೆ, ನಮಗೆ ಗುರುಗಳನ್ನ ಕೊಟ್ಟಿದ್ದಾರೆ, ಈ ಗುರು ಪರಂಪರೆಯಲ್ಲಿ ಬರುವಂತಹ ಗುರುಗಳನ್ನ ಕೊಟ್ಟಿದ್ದಾರೆ. ಮತ್ತೆ 3ನೇದಾಗಿ ಅವರು ಎಷ್ಟೊಂದು ಅವತಾರಗಳನ್ನ ಅವರೇ ಎತ್ತಿ ಬರ್ತಾರೆ. ಮತ್ತೆ ಅವರು ಸ್ವತಃ ಅವರೇ ಬರ್ತಾರೆ ಕೃಷ್ಣನಾಗಿ. ಅವ್ರು ಹೇಗೆ ಗೋಲೋಕ ವೃಂದಾವನದಲ್ಲಿ ಇರ್ತಾರೋ ಅದೇ ರೂಪದಲ್ಲಿ ಅವರು ಬರ್ತಾರೆ. ಇಷ್ಟೆಲ್ಲ ಪ್ರಯತ್ನವನ್ನ ಅವ್ರು ಮಾಡ್ತಾರೆ ನಮ್ಮನ್ನೆಲ್ಲ ಮತ್ತೆ ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಸೊ 3ನೇ ಪ್ರಶ್ನೆಗೆ ಉತ್ತರ ಶುದ್ಧ ಸತ್ವ ಸ್ಥಿತಿಯಲ್ಲಿರುವವರನ್ನ ಉದ್ಧರಿಸಲು ಲೀಲೆಗಳನ್ನ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ 4ನೇ ಪ್ರಶ್ನೆ ಏನಾಗಿತ್ತು? ಹರೇ ಕೃಷ್ಣ. ವಿವಿಧ ಅವತಾರಗಳು ಯಾವ ಅವತಾರದಲ್ಲಿ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಭಗವಂತನು ಯಾವ ಕಾರ್ಯ ಮಾಡ್ದ ಅಂತಕ್ಕಂಥ ಪ್ರಶ್ನೆ. ಹೌದು. ಸೊ ಇಲ್ಲಿ ಪುರುಷ ಅವತಾರಗಳ ಬಗ್ಗೆ ಅವ್ರು ಕೇಳ್ತಾರೆ ಅಲ್ವಾ. ಅಂದ್ರೆ ಭಗವಂತನ ಕಾರ್ಯಗಳ ಬಗ್ಗೆ ಅವರು ಕೇಳ್ತಾರೆ. ಅದು ಎಂತಹ ಕಾರ್ಯಗಳು? ಈ ಸೃಷ್ಟಿ ಮಾಡ್ಬೇಕಾದ್ರೆ ಅವರು ಹೇಗೆ ಮಾಡ್ತಾರೆ ಈ ಸೃಷ್ಟಿಯನ್ನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂದ್ರೆ ಪುರುಷ ಅವತಾರಗಳ ಬಗ್ಗೆ ಅವರು ಕೇಳ್ತಾರೆ. ಸೊ ನೀವು ಏನನ್ನ ತಿಳ್ಕೊಂಡ್ರೆ ನೀವು 2ನೇ ಅಧ್ಯಾಯದಲ್ಲಿ?
ಹರೇ ಕೃಷ್ಣ. 3 ಅವತಾರಗಳು ಕ್ಷೀರದ ಕಷಾಯ, ಕಾರಣದ ಕಷಾಯ. ಸೊ ಅವರು 3 ಅಂದ್ರೆ ಪುರುಷ ಅವತಾರದಲ್ಲಿ ಅವರು ಈ ಸೃಷ್ಟಿಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅದನ್ನ 30ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಐಹಿಕ ಸೃಷ್ಟಿಯ ಮೊದಲಲ್ಲಿ ಪರಾತ್ಪರ ಪರಮ ಪುರುಷನು ತನ್ನ ಅಲೌಕಿಕ ಸ್ಥಿತಿಯಲ್ಲಿ ತನ್ನದೇ ಆದ ಅಂತರಂಗ ಶಕ್ತಿಯಿಂದ ಕಾರಣ ಕಾರ್ಯಗಳನ್ನ ನಡೆಸಲು ಅವನು ಸೃಷ್ಟಿಯನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಇಲ್ಲಿ, ಅವರು ತನ್ನ ಅಂತರಂಗ ಶಕ್ತಿಯಿಂದ ಅವರು ಅವತಾರಗಳನ್ನ ಅವರು ಮಾಡ್ತಾರೆ, ಅಂದ್ರೆ ಅವರು ಎಕ್ಸ್ಪ್ಯಾಂಡ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೈಮರಿ ಎಕ್ಸ್ಪ್ಯಾನ್ಷನ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅವರು ಅಂತರಂಗ ಶಕ್ತಿಯಿಂದ ಬಂದಿರುವಂತಹ ಈ ಪುರುಷ ಅವತಾರಗಳಿಂದ ಅವರು ಸೃಷ್ಟಿಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ 4ನೇ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನ ಅವರು ಎಷ್ಟೊಂದು ಶ್ಲೋಕಗಳಲ್ಲಿ ಅದನ್ನ ಅವರು ತಿಳಿಸ್ತಾ ಹೋಗ್ತಾರೆ. ಈಗ ಈ 3ನೇ ಅಧ್ಯಾಯದಲ್ಲೂ ಸಹ ಅದು ಕಂಟಿನ್ಯೂಯೇಷನ್ ಆಗುತ್ತೆ. ಮತ್ತೆ ಈ 3ನೇ ಅಧ್ಯಾಯದಲ್ಲಿ ಅವರು 5ನೇ ಪ್ರಶ್ನೆಗೆ ಮತ್ತೆ 6ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಅಂದ್ರೆ 2ನೇ ಅಧ್ಯಾಯದಲ್ಲಿ ಅವರು 4 ಪ್ರಶ್ನೆಗಳಿಗೆ, ಋಷಿಗಳ 4 ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿ ಅವರು ಉತ್ತರವನ್ನ ಕೊಡ್ತಾರೆ. ಮಿಕ್ಕಿದ ಇನ್ನ 2 ಪ್ರಶ್ನೆಗಳಿಗೆ ಅವರು ಈ 3ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಸೊ ನಾವ್ ಇವಾಗ 3ನೇ ಅಧ್ಯಾಯವನ್ನ ನೋಡೋಣಂತೆ ಅವ್ರು ಏನು ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ 3ನೇ ಅಧ್ಯಾಯದ ಹೆಸರು ಸಕಲ ಅವತಾರಗಳಿಗೆ ಆದಿ ಮೂಲನಾದ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ 3ನೇ ಅಧ್ಯಾಯದ ಹೆಸರೇನು? ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಸಕಲ ಅವತಾರಗಳಿಗೆ ಆದಿ ಮೂಲನಾದ ಕೃಷ್ಣ. ಸೊ ನಾವ್ ಇವಾಗ ಈ ಅಧ್ಯಾಯವನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಈ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳಿದೆ? ಈ 3ನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕಗಳಿದೆ? 44 ಶ್ಲೋಕಗಳಿದೆ. ಸೊ ಇದರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಎಲ್ಲದಕ್ಕೂ ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ, ಅವನೇ ಎಲ್ಲದರ ಮೂಲ ಅಂತ ಹೇಳ್ಬಿಟ್ಟು ನಾವು ಇವಾಗ ತಿಳ್ಕೊತಾ ಇದೀವಿ. ಸೊ ಇದ್ರಲ್ಲಿ ನಾವು ಹೇಗೆ ಇದನ್ನ ವಿಂಗಡಿಸಿದ್ದಾರೆ ಅಂತಂತಂದ್ರೆ, ಮೊದಲ 5 ಶ್ಲೋಕದಲ್ಲಿ ನಮ್ಗೆ ಭಗವಂತ ಅವನ ಕಾರ್ಯಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಎಂತಹ ಕಾರ್ಯಗಳು? ಈ ಸೃಷ್ಟಿ ಕಾರ್ಯಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ಸೃಷ್ಟಿಯನ್ನ ಮಾಡ್ತಾರೆ ಭಗವಂತ ಅಂತ ಹೇಳ್ಬಿಟ್ಟು. ಮತ್ತೆ 6ರಿಂದ 25ನೇ ಶ್ಲೋಕದ ತನಕ ಭಗವಂತನ ಅವತಾರಗಳು, ಅವರು ಎಷ್ಟೊಂದು ಅವತಾರಗಳನ್ನ ಮಾಡಿದಾರಲ್ವಾ, ಅದ್ರ ಬಗ್ಗೆ ತಿಳಿಸಿಕೊಡ್ತಾರೆ 6ನೇ ಶ್ಲೋಕದಿಂದ 25ನೇ ಶ್ಲೋಕದ ತನಕ. ಅದಾದ್ಮೇಲೆ 26ರಿಂದ 29 ಶ್ಲೋಕದಲ್ಲಿ ಮತ್ತೆ ಅವರು ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವರೇನೆ ಅವರ ಸರ್ವೋಚ್ಚ ಸ್ಥಾನವನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. ಮತ್ತೆ ಅವರು 30ರಿಂದ 34ನೇ ಶ್ಲೋಕದಲ್ಲಿ ನಮ್ಗೆ ವಿರಾಟ್ ರೂಪ ಅಂತ ಇದೆಯಲ್ಲ, ಅದ್ರ ಬಗ್ಗೆ ನಮ್ಗೆ ಜ್ಞಾನವನ್ನ ಕೊಡ್ತಾರೆ. ವಿರಾಟ್ ರೂಪ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ 35ರಿಂದ 39 ಆ ಶ್ಲೋಕಗಳಲ್ಲಿ ಇವಾಗ ಈ ಸೃಷ್ಟಿಯನ್ನ, ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದು ಭಗವಂತನೇ, ಆದ್ರೆ ಅವರ ರೂಪ ಅದ್ ಯಾವಾಗ್ಲೂ ಸಹ ಆಧ್ಯಾತ್ಮಿಕವಾಗಿರುತ್ತೆ ಅಂತಾನೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು 35ರಿಂದ 39ನೇ ಶ್ಲೋಕದ ತನಕ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಕೊನೆಯ ಶ್ಲೋಕದಲ್ಲಿ ನಮ್ಗೆ 6ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಸೊ 6ನೇ ಪ್ರಶ್ನೆ ಏನಾಗಿತ್ತು? ಕೃಷ್ಣ ಅವರು ಲೀಲೆಯನ್ನ ಮುಗಿಸಿ, ದ್ವಾಪರ ಯುಗದಲ್ಲಿ ತಮ್ಮ ಲೀಲೆಗಳನ್ನೆಲ್ಲ ಮುಗಿಸಿ ತಮ್ಮ ಲೋಕಕ್ಕೆ ಹಿಂತಿರುಗಿದ ಮೇಲೆ ಧರ್ಮ ಯಾರ ಆಶ್ರಯವನ್ನ ಪಡೆಯಿತು ಅಂತ ಕೇಳ್ತಾರೆ ಅಲ್ವಾ. ಆ ಪ್ರಶ್ನೆಗೆ ಈ ಕೊನೆಯ 4 ಶ್ಲೋಕಗಳಲ್ಲಿ ಉತ್ತರವನ್ನ ಕೊಡ್ತಾರೆ. ಸೊ ನಾವು ಇವಾಗ ಒಂದೊಂದು ಶ್ಲೋಕವನ್ನ ನೋಡ್ಕೊಂಡು ಹೋಗೋಣಂತೆ. ಸಕಲ ಅವತಾರಗಳಿಗೆ ಆದಿ ಮೂಲನಾದ ಕೃಷ್ಣ. ಸೊ ಇವಾಗ ನಮ್ಗೆ ಈ 5 ಶ್ಲೋಕದಲ್ಲಿ ಆ ಪುರುಷ ಅವತಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ಅವರು ಸೃಷ್ಟಿಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಸೂತ ಉವಾಚ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹಾದಾದಿಭಿಃ ಸಂಭೂತಂ ಷೋಡಸಕಲ ಮಾಧೋ ಲೋಕ ಸಿಸೃಕ್ಷಯ. ಅನುವಾದ: ಸೂತ ಮುನಿಗಳು ಹೇಳಿದರು, ಸೃಷ್ಟಿಯ ಆರಂಭದಲ್ಲಿ ಭಗವಂತನು ಮೊದಲು ತನ್ನನ್ನು ವಿಶ್ವರೂಪದ ಪುರುಷಾವತಾರವಾಗಿ ವಿಸ್ತರಿಸಿಕೊಂಡನು. ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನ ವ್ಯಕ್ತಪಡಿಸಿದನು. ಹೀಗೆ ಭೌತಿಕ ಕ್ರಿಯೆಯ 16 ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು. ಭೌತಿಕ ಜಗತ್ತಿನ ಸೃಷ್ಟಿಯು ಈ ಕ್ರಿಯೆಯ ಉದ್ದೇಶವಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಅವ್ರಿವಾಗ ಅವರನ್ನ ಯಾವ ತರ ವಿಸ್ತಾರ ಮಾಡ್ಕೋತಾರೆ? ಅವ್ರನ್ನ ಪುರುಷಾವತಾರಗಳಾಗಿ ವಿಸ್ತರಿಸ್ಕೊಳ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಎಷ್ಟು ಪುರುಷಾವತಾರಗಳಿದೆ? 3 ಯಾವ್ದು 3 ಪುರುಷಾವತಾರಗಳು ಯಾವ್ದು? ಕಾರಣದ ಕಷಾಯ, ಗರ್ಭೋದ ಮತ್ತೆ ಕ್ಷೀರೋದ ಕಷಾಯ ವಿಷ್ಣು. ಕಾರಣದ ಕಷಾಯ ವಿಷ್ಣು, ಗರ್ಭೋದ ಕಷಾಯ ವಿಷ್ಣು, ಮತ್ತೆ ಕ್ಷೀರೋದ ಕಷಾಯ ವಿಷ್ಣು ಹೇಳ್ತಾ ಇದ್ದಾರೆ.
ಸೊ ಇವಾಗ ಇಲ್ಲಿ ತನ್ನನ್ನ ತಾನು ವಿಸ್ತರಿಸಿಕೊಂಡನು ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲನೂ ಸಹ ಸ್ವ ಅಂಶ ವಿಸ್ತರಣೆಗೆ ಬರುತ್ತೆ. ಅಂದ್ರೆ ಭಗವಂತನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಇಲ್ಲಿ ವಿಷ್ಣು ತತ್ವ ಅಂತ ನಾವೇನ್ ಹೇಳ್ತೀವಿ, ಈ ಪುರುಷ ಅವತಾರಿಗಳಿಗೂ ಸಹ ಅಷ್ಟೇ ಇದೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನ ವ್ಯಕ್ತಪಡಿಸಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಸಹ ಇವಾಗ ನಾವೆಲ್ಲ ಜೀವರಾಶಿಗಳು ಮತ್ತೆ ಎಲ್ಲ ಭೌತಿಕ ಸೃಷ್ಟಿಗೆ ಬೇಕಾಗಿರುವಂತಹ ಈ ಭೌತಿಕ ಅಂಶಗಳೆಲ್ಲನೂ ಸಹ ಅವ್ಯಕ್ತ ಸ್ಥಿತಿಯಲ್ಲಿರುತ್ತೆ. ಯಾವಾಗ ಸೃಷ್ಟಿ ಕಾರ್ಯ ಮಾಡ್ಬೇಕು ಅಂತ ಇರುತ್ತೋ ಅವಾಗ ಅದು ವ್ಯಕ್ತ ಸ್ಥಿತಿಗೆ ಬರುತ್ತೆ. ಅದನ್ನ ನಾವ್ ಇವಾಗ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾವು ಮನೇಲಿ ಅಡಿಗೆ ಮನೇಲಿ ಏನಾದ್ರು ತಿಂಡಿ ಮಾಡ್ಬೇಕು ಅಂತಂದ್ರೆ ಚಪಾತಿ ಮಾಡ್ಬೇಕಂತಂದ್ರೆ ಅದು ಅವ್ಯಕ್ತ ಸ್ಥಿತಿಯಲ್ಲಿ ಯಾವ ತರ ಇರುತ್ತದು, ಹಿಟ್ಟು ಮತ್ತೆ ಎಣ್ಣೆ ನೀರು ಆ ತರ ಅದು ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಅದಕ್ಕೆ ವ್ಯಕ್ತ ಸ್ಥಿತಿ ಯಾವಾಗ ಬರುತ್ತೆ, ನಾವು ಯಾವಾಗ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಆ ಚಪಾತಿ ಹಿಟ್ಟನ್ನ ತಯಾರು ಮಾಡಿಸಿ ಅದನ್ನ ಸುಟ್ಟಾಗ ಏನಾಗುತ್ತೆ, ಅದು ವ್ಯಕ್ತ ಸ್ಥಿತಿಗೆ ಬರುತ್ತೆ. ಅದೇ ತರನೇ ಇವಾಗ ಭಗವಂತ ಏನ್ ಮಾಡ್ತಾ ಇದ್ರೆ, ಈ ಭೌತಿಕ ಸೃಷ್ಟಿಗೆ ಬೇಕಾಗಿರೋ ಎಲ್ಲ ದ್ರವ್ಯಗಳನ್ನ ಅವರು ವ್ಯಕ್ತಪಡಿಸ್ತಾರೆ. ಅದಾದ್ಮೇಲೆ ಹೀಗೆ ಈ ಭೌತಿಕ ಕ್ರಿಯೆ 16 ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ 16 ಮೂಲಭೂತ ದ್ರವ್ಯಗಳು ಅಂತ ಹೇಳ್ತಾರೆ. ನಮ್ಗೆ ಇವಾಗ ಭಗವದ್ಗೀತೆಲೂ ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ನಮ್ಗೆ ಈ ಭೌತಿಕ ಪ್ರಪಂಚ ಎಷ್ಟು ಅಂಶಗಳಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. 24 ಅಂಶಗಳಿಂದ ಆಯ್ತು ಅಂತ ಹೇಳ್ತಾರಲ್ವಾ. ಇಲ್ಲಿ ಈ 16 ಮಾತ್ರ ಇಲ್ಲಿ ಹೇಳ್ತಾ ಇದಾರೆ. ಸೊ ಇದೇನಿದು ಇಲ್ಲೊಂಥರ ಹೇಳ್ತಿದಾರೆ ಅಲ್ಲೊಂಥರ ಹೇಳ್ತಿದಾರೆ ಅಂತ ಹೇಳ್ಬಿಟ್ಟು ನಾವ್ ಯಾವತ್ತೂ ಆತರ ಇದು ಸರಿನಾ ಅದ್ ಸರಿನಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿಮರ್ಶೆ ಮಾಡೋ ಹಾಗಿಲ್ಲ. ಇವಾಗ ಎಷ್ಟೊಂದ್ಸತಿ ನಾವು ಇವಾಗ ವಿಂಗಡಿಸಿದಾಗ ಒಂದೊಂದ್ಸತಿ ಒಂದೊಂದ್ ವಿಂಗಡಿಸ್ತೀವಿ ಅಲ್ವಾ. ಸೊ ಇವಾಗ ಇಲ್ಲಿರೋರಲ್ಲಿ ಇವಾಗ 40 ಜನ ಇದಾರೆ ಅಂತಂದ್ರೆ ಹೆಂಗಸರು 20 ಜನ ಇದಾರೆ, ಗಂಡಸರು 20 ಜನ ಇದಾರೆ ಅಂತ ನಾವು ವಿಂಗಡಿಸ್ತೀವಿ. ಇನ್ನ ಒಂದೊಂದ್ಸತಿ ಯಾವ ತರ ವಿಂಗಡಿಸ್ತೀವಿ ನಾವು, ಸೊ ಇಷ್ಟರಲ್ಲಿ ಇವಾಗ ಬೆಂಗಳೂರವ್ರು ಇಷ್ಟು ಜನ ಇದಾರೆ ಅಥವಾ ಇನ್ಯಾವುದೋ ಊರವ್ರು ಇಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಬೇರೆ ತರ ವಿಂಗಡಿಸ್ತೀವಿ ಅಲ್ವಾ. ಸೊ ಅದೇ ತರನೇ ಇಲ್ಲಿ ಏನೇ ಹೇಳ್ತಾ ಇದಾರೆ, ಈ ಭೌತಿಕ ಕ್ರಿಯೆಗೆ 16 ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು ಅಂತ ಬಿಟ್ಟು ಹೇಳ್ತಾ ಇದಾರೆ. ಭೌತಿಕ ಜಗತ್ತಿನ ಸೃಷ್ಟಿಯು ಈ ಕ್ರಿಯೆಯ ಉದ್ದೇಶವಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ಈ 16 ಮೂಲಭೂತ ದ್ರವ್ಯಗಳಿಂದ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಈಗ ಭಗವಂತ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಸೊ ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ನೋಡೋಣಂತೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗ್ಲಿ. ಸ್ವ ಅಂಶ ವಿಸ್ತರಣೆಯಿಂದ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಭೌತಿಕ ಬ್ರಹ್ಮಾಂಡಗಳನ್ನ ಧಾರಣ ಮಾಡುತ್ತಾನೆಂದು ಭಗವದ್ಗೀತೆಯು ಹೇಳುತ್ತದೆ. ಮೇಲೆ ಸೂಚಿತವಾಗಿರುವ ಪುರುಷ ಅವತಾರವು ಅದೇ ತತ್ವದ ಸಮರ್ಥನೆಯಾಗಿದೆ. ನಂದರಾಜ ಕುಮಾರನೆಂದು ವಸುದೇವ ಪುತ್ರನೆಂದು ಪ್ರಸಿದ್ಧನಾಗಿರುವ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಷಡ್ಐಶ್ವರ್ಯಗಳ ಬಗ್ಗೆ ಹೇಳ್ತಾ ಇದ್ರೆ ಇಲ್ಲಿ ಸರ್ವ ಸಂಪತ್ತು, ಸರ್ವಶಕ್ತಿ, ಸರ್ವಯಶ, ಪೂರ್ಣ ಸೌಂದರ್ಯ, ಪೂರ್ಣ ಜ್ಞಾನ, ಪೂರ್ಣ ವೈರಾಗ್ಯಗಳಿಂದ ಪರಿಪೂರ್ಣನಾಗಿದ್ದಾನೆ. ಅವನ ಐಶ್ವರ್ಯದ ಕೆಲವು ಅಂಶ ನಿರಾಕಾರ ಬ್ರಹ್ಮವಾಗಿಯೂ ಕೆಲವು ಅಂಶ ಪರಮಾತ್ಮನಾಗಿಯೂ ಅಭಿವ್ಯಕ್ತವಾಗಿದೆ. ಪರಮಪುರುಷನಾದ ಶ್ರೀಕೃಷ್ಣನ ಪುರುಷ ಲಕ್ಷಣವು ಭಗವಂತನ ಮೂಲ ಪರಮಾತ್ಮಾಭಿವ್ಯಕ್ತಿ ಎನ್ನಬಹುದು. ಒಟ್ಟಾರೆ ಭೌತಿಕ ಸೃಷ್ಟಿಯಲ್ಲಿ 3 ಪುರುಷ ಅಭಿವ್ಯಕ್ತಿಗಳಿವೆ. ಅವು ಕ್ರಮವಾಗಿ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತು ಕ್ಷೀರೋದಕಶಾಹಿ ವಿಷ್ಣು ಎಂಬುದಾಗಿ ಪ್ರಸಿದ್ಧವಾಗಿವೆ. ಕ್ರಮವಾಗಿ ಆ ರೂಪಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಅಸಂಖ್ಯಾತ ಬ್ರಹ್ಮಾಂಡಗಳು ಕಾರಣೋದಕಶಾಹಿ ವಿಷ್ಣು ಮೂರ್ತಿಯ ರೋಮಕೂಪಗಳಿಂದ ಉದ್ಭೂತವಾಗಿವೆ. ಹಾಗೆ ಉದ್ಭೂತವಾದ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಅಂತರ್ಗತನಾಗಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಇದನ್ನ ಗೋಲೋಕ ಚಾರ್ಟ್ ಇಂದ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಎಲ್ಲರಿಗೂ ಗೋಲೋಕ ಚಾರ್ಟ್ ಅನ್ನ ನೀವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. ಸೊ ಇವಾಗ ಅದನ್ನ ನಾವು ಮತ್ತೆ ಒಮ್ಮೆ ಒಂದ್ಸತಿ ಅರ್ಥ ಮಾಡ್ಕೊಳ್ಳೋಣಂತೆ. ಹರೇ ಕೃಷ್ಣ. ಮುಖ ತೊಳ್ಕೊಂಡು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಚಿತ್ರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಕಾಣಿಸ್ತಿದೆ ಮಾತಾಜಿ. ಸೊ ಇವಾಗ ನಿನ್ನೆ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡ್ರಿ ಅಲ್ವಾ. ಸೊ ಕೃಷ್ಣನಿಂದ ಆ ಸ್ವಾಂಶ ಬಂದಾಗ ವಿಸ್ತರಣೆಗಳಾದಾಗ ಬಲರಾಮನಿಂದ ಮೊದಲ ಚತುರ್ವ್ಯೂಹ, ಮತ್ತೆ ಸಂಕರ್ಷಣದಿಂದ ನಾರಾಯಣ, ಮತ್ತೆ ನಾರಾಯಣನಿಂದ ಮತ್ತೆ 2ನೇ ಚತುರ್ವ್ಯೂಹ ಬರುತ್ತೆ. ಅದಾದ್ಮೇಲೆ ಎರಡನೇ ಸಂಕರ್ಷಣದಿಂದ ಈ ಕಾರಣೋದಕಶಾಹಿ ವಿಷ್ಣು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನೋಡಿ, ಕಾರಣೋದಕಶಾಹಿ ವಿಷ್ಣು, ಸೊ ಇವರು ಆ ಕಾರಣ
ಸೊ ಇವರು ಮೊದಲ ಪುರುಷ ಅವತಾರ. ಸೊ ಇವ್ರನ್ನ ಮಹಾವಿಷ್ಣು ಅಂತ ಕರಿತೀವಿ. ಇವರು ಕಾರಣ ಸಮುದ್ರದಲ್ಲಿ ಅವರು ಪವಡಿಸ್ತಾ ಇರೋದ್ರಿಂದ ಅವ್ರನ್ನ ಕಾರಣೋದಕಶಾಹಿ ವಿಷ್ಣು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಭೌತಿಕ ಸೃಷ್ಟಿಗೆ ಮೂಲ ಕಾರಣ ಈ ಕಾರಣೋದಕಶಾಹಿ ವಿಷ್ಣು. ಇವಾಗ ನಮ್ಗೆ ಇಲ್ಲಿ ಕಾಣಿಸ್ತಿರೋ ಹಾಗೇನೆ ಕಾರಣೋದಕಶಾಹಿ ವಿಷ್ಣುವಿನ ರೋಮಕೂಪಗಳಿಂದ ಸಹಸ್ರಾರು ಬ್ರಹ್ಮಾಂಡಗಳು ಬರ್ತಾ ಇದೆ ಅಲ್ವಾ. ನಮ್ಗೆ ನಾವ್ ಅನ್ಕೊಂಡಿದ್ವಿ ನಾವ್ ಏನ್ ವಾಸ ಮಾಡ್ತಿದೀವೋ ಇದೊಂದೇ ಅಷ್ಟೇ ಪ್ರಪಂಚ ಇರೋದು ಅಂತ ನಾವ್ ಅನ್ಕೊಂಡಿದ್ವಿ ಅಲ್ವಾ. ಈಗ ನಮ್ಗೆ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಸೊ ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಮತ್ತೆ ಇಲ್ಲಿ ನಾವು ಮುಖ್ಯವಾಗಿ ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಇಡೀ ಸೃಷ್ಟಿಯನ್ನ ನಾವು ನೋಡಿದಾಗ ಆಧ್ಯಾತ್ಮಿಕ ಜಗತ್ತು ಅಂತ ನಾವ್ ಏನ್ ಹೇಳ್ತೀವೋ ಅದೇ ಹೆಚ್ಚು ಅಂಶ ಇರೋದು. ಅಂದ್ರೆ ಈ 4 ಭಾಗವಾಗಿ ನಾವು ಅದನ್ನ ಭಾಗ ಮಾಡಿದ್ರೆ 3 ಭಾಗದಷ್ಟು ಆಧ್ಯಾತ್ಮಿಕ ಜಗತ್ತಿದೆ, ಒಂದೇ ಒಂದು ಭಾಗ ಮಾತ್ರನೇ ಈ ಭೌತಿಕ ಪ್ರಪಂಚ ಇರೋದು. ಸೊ ಈ ಭೌತಿಕ ಪ್ರಪಂಚದಲ್ಲಿ ಈ ನಾವಿಲ್ಲೇನ್ ಕಾರಣೋದಕಶಾಹಿ ವಿಷ್ಣು ಅವರು ಮಲ್ಕೊಂಡಿದ್ದಾರೆ, ಆ ಸಾಗರವನ್ನ ನಾವು ನೋಡ್ತಿದ್ವಲ್ಲ, ಇದು ಒಂದು ಚಿಕ್ಕ ಭಾಗ ಅಷ್ಟೇನೆ ಇಡೀ ಸೃಷ್ಟಿಯಲ್ಲಿ. ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಒಂದು ಸಿಟಿಯಲ್ಲಿ ಒಂದು ಜೈಲ್ ಅನ್ನೋದು ಎಷ್ಟು ಭಾಗ ಇರುತ್ತೆ, ಜೈಲೇ ಎಷ್ಟು ಭಾಗವನ್ನ ಅದು ಆಕ್ರಮಿಸ್ಕೊಂಡಿರುತ್ತಾ ಅಥವಾ ಊರು ಜಾಸ್ತಿ ಇರುತ್ತಾ? ಊರು ಜಾಸ್ತಿ ಇರುತ್ತೆ ಅಲ್ವಾ. ಜೈಲು ತುಂಬಾ ಚಿಕ್ಕ ಭಾಗ ಆಗಿರುತ್ತೆ ಅಷ್ಟೇನೆ ಆ ಊರಿಗೆ ನಾವು ಹೋಲಿಸ್ಕೊಂಡ್ರೆ. ಅದೇ ತರನೇ ಈ ಇಡೀ ಸೃಷ್ಟಿಗೆ ಈ ಭೌತಿಕ ಜಗತ್ತು ತುಂಬಾ ಚಿಕ್ಕ ಭಾಗ, 1/4 ಅಂತ ನಾವೇನ್ ಹೇಳ್ತೀವೋ ಅಷ್ಟು ಮಾತ್ರನೇ ಈ ಭೌತಿಕ ಪ್ರಪಂಚ ಇರೋದು. ಸೊ ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಅವರ ಇಚ್ಛಾನುಸಾರ ಅವರಲ್ಲಿ ಪವಡಿಸ್ತಾ ಇದ್ದಾರೆ. ಸೊ ಅವರ ದೇಹದಿಂದ ನೋಡಿ ಎಷ್ಟು ಅವರು ಉಸಿರಾಡಿದಾಗ ಅವರ ಕೂಪಗಳಿಂದ ಸಹಸ್ರಾರು ಬ್ರಹ್ಮಾಂಡಗಳು ಬರುತ್ತೆ. ಸೊ ಈ ಸಹಸ್ರಾರು ಬ್ರಹ್ಮಾಂಡಗಳು ಬಂದಾಗ ಇದನ್ನ ಏನು ಗೋಲ್ಡನ್ ಎಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇವಾಗ ಒಂದು ಬ್ರಹ್ಮಾಂಡವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಬ್ರಹ್ಮಾಂಡ ಪ್ರತಿಯೊಂದು ಬ್ರಹ್ಮಾಂಡ ಸೃಷ್ಟಿಯಾಗಿದ್ದ ತಕ್ಷಣನೇ ಅಲ್ಲೇನಾಗತ್ತೆ, ಆ ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಹಿ ವಿಷ್ಣು ಅವರು ಒಳಗಡೆ ಹೋಗ್ತಾರೆ. ಸೊ ಈ ಗರ್ಭೋದಕಶಾಹಿ ವಿಷ್ಣು ಒಳಗಡೆ ಹೋದ್ರೆ ಅಷ್ಟೇನೆ ಅಲ್ಲಿ ಸೃಷ್ಟಿ ಕಾರ್ಯ ನಡೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಅವರು ಈ ಬ್ರಹ್ಮಾಂಡದ ಒಳಗಡೆ ಹೋದಾಗ ಅಲ್ಲಿ ಆಕಾಶ ಮಾತ್ರ ಇರುತ್ತೆ, ಮತ್ತೆ ಅಲ್ಲಿ ಕತ್ತಲಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಗರ್ಭೋದಕಶಾಹಿ ವಿಷ್ಣು ಅವರು ತನ್ನ ದೇಹದಿಂದ ಅವರು ನೀರನ್ನ ಉತ್ಪತ್ತಿ ಮಾಡ್ತಾರೆ. ಸೊ ನೀರನ್ನ ಉತ್ಪತ್ತಿ ಮಾಡಿ ಏನ್ ಹೇಳ್ತಾರೆ, ಆ ಜಾಗವನ್ನ, ಆ ಬ್ರಹ್ಮಾಂಡವನ್ನ ಅವರು ಏನು 3/4 ಅಷ್ಟು ಅದನ್ನ ತುಂಬಿಸಿದ್ಮೇಲೆ ಅವರು ಅದ್ರ ಮೇಲೆ ಅವರು ಪೌಡಿಸಿದಾಗ ಏನಾಗತ್ತೆ, ಅವರ ನಾಭಿಯಲ್ಲಿ ಅದನ್ನ ಸರೋವರ. ವಾಯ್ಸ್ ಬ್ರೇಕ್ ಆಗ್ತಿದೆ. ಹೌದಾ? ಇಲ್ಲ ಮಾತಾಜಿ ಸರಿ ಇಲ್ಲ ಮಾತಾಜಿ. ಈ ಸರೋವರದಿಂದ ಇಲ್ಲಿ ಒಂದು ಕಮಲ ಉತ್ಪತ್ತಿ ಆಗತ್ತೆ ನೋಡಿ. ಈ ಕಮಲದ ನಿಮಗೆ ಗೊತ್ತಿರೋ ಹಾಗೆ ಈ ಕಮಲದಲ್ಲಿ ಈ ಕಾಂಡ ಒಂದು ಕಾಣಿಸುತ್ತೆ. ಅದಾದ್ಮೇಲೆ ಆ ಕಮಲದಲ್ಲಿ ಬ್ರಹ್ಮನ ಜನನ ಆಗತ್ತೆ. ಅದಾದ್ಮೇಲೆ ಈ ಕಾಂಡದಲ್ಲೇನೆ, ಆ ಕಮಲದ ಕಾಂಡ ಏನಿದೆ ಅಲ್ಲಿ 14 ಲೋಕಗಳು ಅಲ್ಲಿ ಸೃಷ್ಟಿ ಆಗತ್ತೆ. ಸೊ ಈ 14 ಲೋಕಗಳು ಈ ಕಮಲದ ಕಾಂಡದಲ್ಲಿ ಸೃಷ್ಟಿ ಆಗತ್ತೆ. ಅದನ್ನೇ ನಮ್ಗೆ ಇವಾಗ ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಅದಾದ್ಮೇಲೆ ಬ್ರಹ್ಮ ಏನ್ ಮಾಡ್ತಾರೆ, ಈ 14 ಲೋಕದಲ್ಲಿ ಅವರು ಜೀವಿಗಳನ್ನ ಅವರು ಅಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅವರು ಸೃಷ್ಟಿ ಮಾಡೋದು ಏನನ್ನ ಸೃಷ್ಟಿ ಮಾಡ್ತಾರೆ, ಎಲ್ಲ ಆತ್ಮಗಳಿಗೆ ಅವರು ದೇಹವನ್ನ ಮಾತ್ರ ಅವರು ಕೊಡ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿರೋದು. ಎಲ್ಲ ಆತ್ಮಗಳಿಗೆ ಅವರವರ ಕರ್ಮಾನುಸಾರ, ಇಚ್ಛಾನುಸಾರ, ಯೋಗ್ಯತಾನುಸಾರ ಅವರು ದೇಹವನ್ನ ಅಲ್ಲಿ ಬ್ರಹ್ಮನಿಂದ ಪಡ್ಕೋತಾ ಇದ್ದಾರೆ. ಸೊ ಅದಾದ್ಮೇಲೆ ಪ್ರತಿಯೊಂದು ಜೀವರಾಶಿ ಅಲ್ಲಿ ಸೃಷ್ಟಿ ಆದ್ಮೇಲೆ ಅದರಲ್ಲಿ ಆ ಪ್ರತಿಯೊಂದು ಜೀವರಾಶಿಯಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಅವರು ಪರಮಾತ್ಮನಾಗಿ ಆತ್ಮನ ಜೊತೆ ಅವರು ನೆಲೆಸ್ತಾರೆ ಅಲ್ವಾ. ಅವರು ಚರಾಚರ ಅಂದ್ರೆ ಜೀವ ಇಲ್ದಲ್ಲಿರೋದು, ಮತ್ತೆ ಚರ ಅಚರ ಅಂದ್ರೆ ಚಲನೆ ಇರುವಂತದ್ದು ಮತ್ತೆ ಸ್ಥಿರವಾಗಿರೋದು ಎಲ್ಲದರಲ್ಲೂ ಸಹ ಅವರು ಪರಮಾತ್ಮನಾಗಿ ಅವರು ಹೋಗ್ತಾ ಇದ್ದಾರೆ, ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ 3 ಪರಮಾತ್ಮರಿದ್ದಾರೆ. 3 ಪರಮಾತ್ಮರು ಯಾರು? ಇಡೀ ಭೌತಿಕ ಸೃಷ್ಟಿಗೆ ಪರಮಾತ್ಮ ಅವರು ಕಾರಣೋದಕಶಾಹಿ ವಿಷ್ಣು. ಮತ್ತೆ ಈ ಒಂದೊಂದು ಬ್ರಹ್ಮಾಂಡಕ್ಕೆ ಪರಮಾತ್ಮ ಯಾರು? ಗರ್ಭೋದಕಶಾಹಿ ವಿಷ್ಣು. ಮತ್ತೆ ಎಲ್ಲ ಜೀವರಾಶಿಗಳಿಗೆ ಮತ್ತೆ ಜಡ ವಸ್ತುಗಳಿಗೆ ಅದಕ್ಕೆ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಇಲ್ಲಿ ಎಷ್ಟೊಂದು ಬ್ರಹ್ಮಾಂಡಗಳೆಲ್ಲ ಇದೆಯಲ್ಲ, ಅದಕ್ಕೆ ಪರಮಾತ್ಮ ಕಾರಣೋದಕಶಾಹಿ ವಿಷ್ಣು. ಅಂದ್ರೆ ಇಡೀ ಭೌತಿಕ ಸೃಷ್ಟಿಗೆ ಪರಮಾತ್ಮ ಕಾರಣೋದಕಶಾಹಿ ವಿಷ್ಣು. ಮತ್ತೆ ಒಂದೊಂದು ಬ್ರಹ್ಮಾಂಡಕ್ಕೆ ಪರಮಾತ್ಮ ಯಾರು? ಗರ್ಭೋದಕಶಾಹಿ ವಿಷ್ಣು. ಮತ್ತೆ ಎಲ್ಲ ಜೀವರಾಶಿಗಳಿಗೂ ಮತ್ತೆ ಜಡ ವಸ್ತುಗಳಿಗೆ ಪರಮಾತ್ಮ ಕ್ಷೀರೋದಕಶಾಹಿ ವಿಷ್ಣು.
ಸೊ ಅದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಾವ್ ಇವಾಗ ಓದ್ತಾ ಹೋಗೋಣಂತೆ. ಏನಾದ್ರೂ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೇಳ್ಬೋದು. ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ಭೌತಿಕ ಜಗತ್ತು ಕಾಲ ಕಾಲಕ್ಕೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಎಂದು ಕೂಡ ಭಗವದ್ಗೀತೆಯಲ್ಲಿ ಪ್ರಸ್ತಾವಿತವಾಗಿದೆ. ನಿತ್ಯ ಬದ್ಧಾತ್ಮರ ಸಲುವಾಗಿ ಭಗವಂತನ ಪರಮೇಚ್ಛೆಯಂತೆ ಈ ಸೃಷ್ಟಿ ಲಯಗಳು ನಡೆಯುತ್ತಾ ಇರುತ್ತವೆ. ಈ ನಿತ್ಯ ಬದ್ಧಾತ್ಮರು ಅಹಂ ಪ್ರಜ್ಞೆಯನ್ನು ಹೊಂದಿರುವ ಕಾರಣ ಆ ಅಹಂ ಪ್ರಜ್ಞೆ ಬದ್ಧಾತ್ಮರನ್ನು ಇಂದ್ರಿಯ ಭೋಗದ ಕಡೆ ಪ್ರಚೋದಿಸುತ್ತದೆ. ಆದರೆ ಮೂಲತಃ ಆತ್ಮವು ಇಂದ್ರಿಯ ಭೋಗದಲ್ಲಿ ಮುಳುಗಲಾರದು. ಭೋಗಿಸಬಲ್ಲವನು ಭಗವಂತ ಮಾತ್ರ. ಉಳಿದೆಲ್ಲವೂ ಭೋಗ್ಯ ವಸ್ತು. ಜೀವಿಗಳು ಕೇವಲ ಅಧೀನ ಭೋಕ್ತೃಗಳು. ಆದರೆ ನಿತ್ಯ ಬದ್ಧಾತ್ಮರಾದ ಅವರು ತಮ್ಮ ಸಹಜ ಸ್ಥಿತಿಯನ್ನ ಮರೆತು ತೀವ್ರವಾದ ಭೋಗ ಲಾಲಸೆಗೆ ಒಳಗಾಗುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರಿಗೆ ವಿಷಯೋಪಭೋಗದ ಅವಕಾಶವಿದೆ. ಜೊತೆಯಲ್ಲೇ ತಮ್ಮ ಸಹಜ ಸ್ವರೂಪ ಸ್ಥಿತಿಯನ್ನ ಅರಿಯುವ ಅವಕಾಶವೂ ಇದೆ. ಕೆಲವು ಭಾಗ್ಯಶಾಲಿ ಜೀವರುಗಳು ಸತ್ಯವನ್ನ ಗ್ರಹಿಸಿ ಈ ಲೋಕದಲ್ಲಿ ಅನೇಕ ಜನ್ಮ ತಾಳಿದ ಅನಂತರ ವಾಸುದೇವನ ಚರಣ ಕಮಲಗಳಿಗೆ ಶರಣಾಗುತ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ್ರು? ಸೊ ಈ ಭೌತಿಕ ಜಗತ್ತು ಕಾಲ ಕಾಲಕ್ಕೆ ಸೃಷ್ಟಿ ಆಗುತ್ತದೆ ಅಲ್ವಾ? ಇವಾಗ ನಾವ್ ಅನ್ಕೋತೀವಲ್ವಾ, ನಮ್ಗೆ ಯಾಕೆ ಈ ಸೃಷ್ಟಿ ಆಗ್ಬೇಕಾಗಿತ್ತು, ನಾವ್ ಯಾಕೆ ಇಲ್ಲಿ ಕಷ್ಟವನ್ನ ಪಡ್ಬೇಕಾಗಿತ್ತು ಅಂತ ನಾವ್ ಯಾವಾಗ್ಲೂ ಯೋಚನೆ ಮಾಡ್ತೀವಿ ಅಲ್ವಾ? ಸೊ ಇಲ್ಲಿ ಕಾಲ ಕಾಲಕ್ಕೆ ಸೃಷ್ಟಿ ಆಗ್ತಾ ಇದೆ, ಮತ್ತೆ ಅದಾದ್ಮೇಲೆ ಭಗವಂತ ನಾಶ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ಕಾಲ ಕಾಲಕ್ಕೆ ಸೃಷ್ಟಿ ಆಗ್ತಿದೆ, ನಾಶ ಮಾಡ್ತಿದೆ ಅಂತಂದ್ರೆ ಇದು ಭಗವಂತ ನಮಗೋಸ್ಕರನೇ ಅವ್ರು ಮಾಡ್ತಾ ಇರೋದು ಅಲ್ವಾ? ಯಾಕಂದ್ರೆ ನಾವ್ ಇಚ್ಛೆ ಪಟ್ವಿ ಭಗವಂತನ ತರನೇ ನಾವು ಎಲ್ಲವನ್ನ ಭೋಗಿಸ್ಬೇಕು ಅಂತ ಇಚ್ಛೆ ಪಟ್ಟಿರೋದಕ್ಕೆ ಕೃಷ್ಣ ಏನ್ ಮಾಡ್ತಾರೆ, ಅವರು ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೊಡ್ತಾರೆ. ಆಯ್ತು, ನಿಮ್ಮನೆ ಆಸೆಗಳನ್ನ ಪೂರೈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಆ ಆಸೆಗಳನ್ನ ಪೂರೈಸ್ಕೊಂಡ್ಮೇಲೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಲ್ವಾ? ಆದ್ರೆ ನಮ್ಮ ಆ ಆಸೆಗಳು ಅದಕ್ಕೆ ಕೊನೆನೇ ಇಲ್ದಲೇ ಇರೋ ತರ ಆಗ್ತಾ ಇದೆ. ನಾವು ಇಲ್ಲೇನೆ ನಾವು ಇರೋ ತರ ಆಗ್ತಿದೆ. ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ನಮ್ಗೆಲ್ಲ ಅವಕಾಶವನ್ನ ಕೊಡ್ಲಿಕ್ಕೆ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಅವ್ರು ಎಷ್ಟು ತಾಳ್ಮೆ ಇದೆ ಅಂತಂತಂದ್ರೆ ಅವ್ರು ಕಾಯ್ತಾ ಇದಾರೆ ನಮ್ಗೆ. ನಾವು ಅರ್ಥ ಮಾಡ್ಕೊಂಡು ನಾವಿಲ್ಲಿ ಅವಾಸ್ತವವಾದ ಪ್ರಪಂಚದಲ್ಲಿ ಇದೀವಿ ಅಂತ ಅರ್ಥ ಮಾಡ್ಕೊಂಡು ಭಕ್ತಿಯನ್ನ ಮಾಡಿ ಅವರ ಲೋಕಕ್ಕೆ ಹೋಗ್ಬೇಕು ಅನ್ನೋದನ್ನ ಅವರು ಕಾಯ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ನಮ್ಗೆ ಹಲವಾರು ಬಾರಿ ಅವಕಾಶವನ್ನ ಕೊಡ್ತಾರೆ. ಕೊನೆಗೆ ನಾವು ಆ ಅವಕಾಶವನ್ನ ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಮರಳಿ ಹೋಗ್ದಲೇ ಇದ್ದಾಗ ಭಗವಂತ ಏನ್ ಮಾಡ್ತಾನೆ, ಅದನ್ನ ನಾಶ ಮಾಡ್ತಾ ಇದ್ದಾರೆ. ಅವಾಗ ನಾಶ ಮಾಡಿದ್ಮೇಲೆ ಅವ್ರಿಗೆ ಏನ್ ಅನ್ಸುತ್ತೆ, ಮತ್ತೆ ಅವ್ರಿಗೆ ಬೇಜಾರಾಗುತ್ತೆ. ಅಯ್ಯೋ, ನನ್ನ ಮಕ್ಕಳು ನನ್ನ ಲೋಕಕ್ಕೆ ಬರೋದಿಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಅವ್ರು ಇಷ್ಟೆಲ್ಲ ಕಷ್ಟವನ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಸೃಷ್ಟಿಯನ್ನ ಮಾಡ್ತಾರೆ. ಸೊ ಇದೇ ತರ ಮತ್ತೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ. ನಾವು ಆ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಅದನ್ನ ನಾಶ ಮಾಡ್ತಾರೆ. ಆದ್ರೆ ಕೆಲವು ಪುಣ್ಯ ಜೀವಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪುಣ್ಯ ಜೀವಿಗಳು ಮಾತ್ರ, ಭಾಗ್ಯಶಾಲಿ ಜೀವರುಗಳು ಮಾತ್ರ ಸತ್ಯವನ್ನ ಗ್ರಹಿಸ್ತಾರೆ. ಅಯ್ಯೋ, ನಾವಿಲ್ಲಿ ಅಸತ್ ಅಂದ್ರೆ ಈ ಅಶಾಶ್ವತವಾದ ಜಾಗದಲ್ಲಿ ನಾವು ಇದೀವಿ. ಇದು ನಮಗ್ ಗೊತ್ತಿರೋ ಹಾಗೇನೆ ಇದು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಅಲ್ವಾ? ನಾವು ಇಂತಹ ಜಾಗದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಸತ್ಯವನ್ನ ಗ್ರಹಿಸಿ ಅವ್ರೇನ್ ಮಾಡ್ತಾರೆ, ಅವರು ಗುರುಗಳ ಆಶ್ರಯವನ್ನ ಪಡೆದು ಭಕ್ತಿ ಯೋಗವನ್ನ ಮಾಡಿ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ, ಭಾಗ್ಯಶಾಲಿ ಜೀವರುಗಳು ಸತ್ಯವನ್ನ ಗ್ರಹಿಸಿ ಈ ಲೋಕದಲ್ಲಿ ಅನೇಕ ಜನ್ಮಗಳು ತಾಳಿದ ಬಳಿಕ ಅಲ್ವಾ? ಸೊ ಇದನ್ನು ಸಹ ಒಂದೇ ಜನ್ಮದಲ್ಲಿ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಜ್ಞಾನವನ್ನ ಪಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ಬಹುನಾಮ್ ಜನ್ಮನಾಮಂತೆ ಬೇಕಾಗತ್ತೆ ನಮ್ಗೆ. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ ಅಲ್ವಾ? ಆ ಜ್ಞಾನಿಗಳಿಗೆ ತುಂಬಾ ಜನ್ಮಗಳು ಬೇಕಾಗತ್ತೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ, ಸಕಲ ಕಾರಣಗಳಿಗೆ ಕಾರಣ ವಾಸುದೇವ ಅಂತ ಗೊತ್ತಾಗಿ ಅವನಿಗೆ ಅವಾಗ ಶರಣ ಆಗ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅನೇಕ ಜನ್ಮ ತಾಳಿದ ಬಳಿಕ ವಾಸುದೇವನ ಚರಣ ಕಮಲಗಳಿಗೆ ಶರಣಾಗುತ್ತಾರೆ. ಅಂತಹವರು ಶಾಶ್ವತ ಮುಕ್ತಾತ್ಮರ ಸಹವಾಸವನ್ನು, ಭಗವಂತನ ಸಾಮ್ರಾಜ್ಯಕ್ಕೆ ಪ್ರವೇಶವನ್ನು ಪಡೆಯುತ್ತಾರೆ. ಆ ಬಳಿಕ ಆ ಭಾಗ್ಯ ಜೀವಿಗಳು ಮತ್ತೆ ತಾತ್ಕಾಲಿಕವಾದ ಭೌತಿಕ ಜಗತ್ತಿಗೆ ಹಿಂತಿರುಗಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಸ್ವರೂಪ ಸ್ಥಿತಿಯನ್ನು ಅರಿಯಲಾರದವರು ಮಾತ್ರ ಭೌತಿಕ ಜಗತ್ತಿನ ಪ್ರಳಯ ಕಾಲದಲ್ಲಿ ಮಹತ್ತತ್ವದೊಂದಿಗೆ ಬೆರೆತು ತಿರುಗಿ ಸೃಷ್ಟಿಯು ನಡೆಯುವಾಗ ಆ ಮಹತ್ತತ್ವದಿಂದ ಬಿಡುಗಡೆ ಹೊಂದುತ್ತಾರೆ. ಸೊ ಇವಾಗ ಏನಾಗುತ್ತೆ, ಇವಾಗ ನಾವೆಲ್ಲನೂ ಸಹ ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಆ ಬ್ರಹ್ಮನ ಒಂದು ದಿನ ಆದ್ಮೇಲೆ ಏನಾಗುತ್ತೆ, ಪ್ರಳಯ ಆಗತ್ತೆ ಅಲ್ವಾ? ಸೊ ಅಂದ್ರೆ ಕೆಳಗಿನ ಲೋಕಗಳು ಮಾತ್ರ ಪ್ರಳಯ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಎಲ್ಲ ಜೀವರಾಶಿಗಳು ಆ ಗರ್ಭೋದಕಶಾಹಿಯ ವಿಷ್ಣುವಿನ ಗರ್ಭದಲ್ಲಿ ಅವರು ಆಶ್ರಯವನ್ನ ಪಡಿತಾರೆ. ಅದಾದ್ಮೇಲೆ ಮತ್ತೆ ಬ್ರಹ್ಮ ಅವರು ಹಗಲಲ್ಲಿ ಅಂದ್ರೆ ಅವರು ರಾತ್ರಿ ಕಳೆದ್ಮೇಲೆ ಅವ್ರದ್ದು ಹಗಲು ಬರುತ್ತಲ್ಲ, ಆಗ ಮತ್ತೆ ಅವರು ಸೃಷ್ಟಿ ಕಾರ್ಯವನ್ನ ನಡೆಸಿದಾಗ
ಮತ್ತೆ ಎಲ್ಲ ಜೀವರಾಶಿಗಳಿಗೂ ಅವರು ದೇಹವನ್ನ ಕೊಟ್ಟು ಮತ್ತೊಮ್ಮೆ ಅವರು ಅವಕಾಶವನ್ನ ಕೊಡ್ತಾರೆ. ಆಯ್ತು, ಈಗಾದ್ರೂ ನೀವು ಅವಕಾಶವನ್ನ ಉಪಯೋಗಿಸ್ಕೊಂಡು ಭಗವಂತನ ಲೋಕಕ್ಕೆ ಮರಳಿ ಹೋಗಿ ಅಂತ ಹೇಳ್ಬಿಟ್ಟು. ಆದ್ರೆ ಏನಾಗ್ತಾ ಇದೆ ಇವಾಗ, ಆ ಬ್ರಹ್ಮ ಇವಾಗ 100 ದಿನಗಳಲ್ಲಿ ಅವರು ಅಷ್ಟು ಬಾರಿ ಪ್ರಳಯ ಆದಾಗ್ಲೂ ಸಹ ನಾವು ಆ ಅವಕಾಶವನ್ನ ನಮ್ಮ ಇಂದ್ರಿಯ ಭೋಗಕ್ಕೆ ನಾವು ಉಪಯೋಗಿಸ್ಕೊತಾ ಇದೀವಿ ಹೊರತು ನಾವು ಭಗವಂತನಲ್ಲಿಗೆ ಮರಳಿ ಹೋಗ್ಲಿಕ್ಕೆ ನಾವು ಉಪಯೋಗಿಸ್ಕೊತಾ ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಬದ್ಧಾತ್ಮರು ಒಳಗೊಂಡಂತೆ ಭೌತಿಕ ಅವ್ರು ಮತ್ತೆ ಎಲ್ಲರನ್ನು ಸಹ ಆ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ತಾರೆ. ಅದಾದ್ಮೇಲೆ ಆ ಬ್ರಹ್ಮನ 100 ವರ್ಷದ ಆಯಸ್ಸು ಮುಗಿದ್ಮೇಲೆ ಏನಾಗತ್ತೆ, ಇಡೀ ಅಂದ್ರೆ ಮಹಾಪ್ರಳಯ ಆಗತ್ತೆ. ಮಹಾಪ್ರಳಯದಾಗ ಏನಾಗತ್ತೆ, ಮತ್ತೆ ಎಲ್ಲ ಜೀವರಾಶಿಗಳನ್ನು ಸಹ ಆ ಕಾರಣೋದಕಶಾಹಿ ವಿಷ್ಣುವಿನ ಜಾಗವನ್ನ ನಾವು ನೋಡಿದ್ವಲ್ವಾ. ಕಾರಣೋದಕಶಾಹಿ ವಿಷ್ಣು ಇದಾರಲ್ಲ, ಆ ಕಾರಣ ಸಮುದ್ರದಲ್ಲಿ ಆ ಭೌತಿಕ ಪ್ರಪಂಚ 1/4 ಅಂತ ನಾವೇನ್ ಹೇಳ್ತೀವೋ ಅಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ನಾವ್ ಇರ್ತೀವಿ. ಮತ್ತೆ ಮಹಾವಿಷ್ಣು ಅವರ ದೇಹದಿಂದ ಮತ್ತೆ ಬ್ರಹ್ಮಾಂಡಗಳು ಬಂದಾಗ ಮತ್ತೆ ನಮಗೆ ಮತ್ತೊಮ್ಮೆ ಒಂದು ಅವಕಾಶ ಬರುತ್ತೆ. ಈ ತರ ಹಲವಾರು ಬಾರಿ ಆಗ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಬದ್ಧಾತ್ಮರು ಒಳಗೊಂಡಂತೆ ಭೌತಿಕ ಅಭಿವ್ಯಕ್ತಿಯ ಎಲ್ಲ ದ್ರವ್ಯಗಳನ್ನು ಈ ಮಹತ್ ತತ್ವವು ಒಳಗೊಂಡಿರುತ್ತದೆ. ನೋಡಿ ಇಲ್ಲಿ ಏನೇನಿದೆ, ಆ ಮಹತ್ ತತ್ವ ಅಂತ ನಾವೇನ್ ಹೇಳ್ತಾ ಇದೀವಿ, ಆ ಕಾರಣೋದಕಶಾಹಿ ವಿಷ್ಣು ಇರುವಂತಹ ಆ ಭಾಗದಲ್ಲಿ ಬದ್ಧಾತ್ಮರು ಅಂದ್ರೆ ಯಾರೆಲ್ಲ ಈ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಲೇ ತಾನು ಒಡೆಯನಾಗ್ಬೇಕು ಅಂತ ಅನ್ಕೊಂಡಿದೀವೋ ಅವರನ್ನ ಒಳಗೊಂಡಂತೆ ಭೌತಿಕ ಅಭಿವ್ಯಕ್ತಿಯ ಎಲ್ಲ ದ್ರವ್ಯಗಳು, ಆ 20 ಅಂಶಗಳನ್ನ ನಾವೇನು ಅರ್ಥ ಮಾಡ್ಕೊಂಡಿದೀವಿ, ಆ ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತ ನಾವೇನು ಭಗವತಿಯಲ್ಲಿ ತಿಳ್ಕೊಂಡಿವೋ ಅವೆಲ್ಲನೂ ಸಹ ಮಹಾತತ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಹತ್ತತ್ವದಲ್ಲಿ ಎಲ್ಲವೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನವಾಗಿ ಈ ಮಹತ್ತತ್ವದಲ್ಲಿ 16 ಭಾಗಗಳಿವೆ. ಅವುಗಳು ಪಂಚಮಹಾಭೂತಗಳು, 11 ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು. ಮಹತ್ತತ್ವದ ಕಲ್ಪನೆಯನ್ನ ನಿರ್ಮಲಾಕಾಶದಲ್ಲಿರುವ ಮೋಡಕ್ಕೆ ಹೋಲಿಸಬಹುದು. ಆಧ್ಯಾತ್ಮ ಆಕಾಶದಲ್ಲಿ ಬ್ರಹ್ಮ ಜ್ಯೋತಿಯು ಬೆಳಗುತ್ತಿದೆ ಮತ್ತು ಇಡೀ ವ್ಯವಸ್ಥೆ ಆಧ್ಯಾತ್ಮ ಪ್ರಕಾಶದಿಂದ ಬೆಳಗುತ್ತಿದೆ. ವಿಸ್ತಾರವೂ ಅಪಾರವೂ ಆದ ಆಧ್ಯಾತ್ಮ ಆಕಾಶದ ಯಾವುದೋ ಒಂದು ಮೂಲೆಯಲ್ಲಿ ಮಹತ್ತತ್ವವು ಸಂಯೋಜಿತವಾಗಿದೆ. ಮಹತ್ತತ್ವವು ಆವರಿಸಿರುವ ಈ ಭಾಗ ವಿಸ್ತಾರವಾದ ಆಧ್ಯಾತ್ಮಿಕ ಆಕಾಶದಲ್ಲಿ ಅಗಣ್ಯವಾದ ಕೇವಲ ಒಂದು ಸಣ್ಣ ಭಾಗ. ಈ ಸಣ್ಣ ಭಾಗ ಎನ್ನಬಹುದಾದ ಮಹತ್ತತ್ವದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳು ಅಡಕವಾಗಿವೆ. ಈ ಎಲ್ಲ ಬ್ರಹ್ಮಾಂಡಗಳು ಮಹಾವಿಷ್ಣು ಎಂದು ಕರೆಯಲಾಗುವ ಕಾರಣೋದಕಶಾಹಿ ವಿಷ್ಣುವಿನ ಸಾಮೂಹಿಕ ಸೃಷ್ಟಿಗಳಾಗಿವೆ. ಈ ಸೃಷ್ಟಿಯನ್ನ ಮಾಡಲು ಆ ಮಹಾವಿಷ್ಣುವು ಕೇವಲ ತನ್ನ ಕಡೆಗಣ್ಣ ಕುಡಿ ನೋಟದಿಂದ ಭೌತಿಕ ಆಕಾಶವನ್ನ ಗರ್ಭೀಕೃತಗೊಳಿಸುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಮಹಾವಿಷ್ಣು ಏನ್ ಮಾಡ್ತಾ ಇದ್ದಾರೆ, ಅವರು ತನ್ನ ಕಡೆಗಣ್ಣ ನೋಟದಿಂದ ಅಲ್ವಾ, ತನ್ನ ಕುಡಿ ನೋಟದಿಂದ ಅವರು ಈ ಭೌತಿಕ ಆಕಾಶಕ್ಕೆ ಅವರು ಗರ್ಭವನ್ನ ಧರಿಸೋ ತರ ಅವರು ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಆಚಾರ್ಯರು ಹೆಂಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ಯಾರಾದ್ರೂ ಒಬ್ಬ ಮಾಲೀಕ ಯಾರಾದ್ರೂ ಇದ್ರೆ ಅವರ ಸೇವಕ ಬಂದ್ಬಿಟ್ಟು ಏನಾದ್ರೂ ಒಂದು ಗಾಡಿಯಲ್ಲಿ ವಸ್ತುಗಳನ್ನ ತಗೊಂಡ್ ಬಂದಾಗ ಇದನ್ನ ಎಲ್ಲಿ ಇಡ್ಬೇಕು ಅಂತ ಕೇಳಿದಾಗ ಅವಾಗ ಆ ಮಾಲೀಕ ಏನ್ ಮಾಡ್ತಾನೆ, ಬಾಯಿಂದ ಮಾತಾಡೋದೇನ್ ಬೇಕಾಗಿಲ್ಲ ಅಲ್ವಾ, ಅವನು ತನ್ನ ಕುಡಿ ನೋಟದಿಂದ ಹೇಳ್ತಾನಲ್ವಾ, ಅಲ್ಲಿ ಹೋಗಿ ಇಡು ಅಂತ ಹೇಳ್ಬಿಟ್ಟು ಅವರು ಕಣ್ಣಲ್ಲೇ ತೋರಿಸ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಆ ಗಾಡಿ ತುಂಬಾ ಇರೋ ವಸ್ತುಗಳೆಲ್ಲನೂ ಸಹ ಅವ್ರೆಲ್ಲಿ ತೋರಿಸ್ತಾರೋ ಆ ಜಾಗಕ್ಕೆ ಹೋಗಿ ಅಲ್ಲಿ ಅವ್ರನ್ನ ಇಡ್ತಾನೆ ಅಲ್ವಾ ಆ ಸೇವಕ. ಅದೇ ತರನೇ ಇಲ್ಲಿ ಮಹಾವಿಷ್ಣು ಏನ್ ಮಾಡ್ತಿದ್ದಾರೆ, ಬರೀ ಅವರ ಕುಡಿ ನೋಟದಿಂದ ಅವರು ಈ ಭೌತಿಕ ಪ್ರಪಂಚದಲ್ಲಿ ಏನಿದೆ ಅದನ್ನ ಪ್ರಕೃತಿ ಅಂತ ನಾವೇನ್ ಕರಿತೀವೋ, ಅದನ್ನ ಭೌತಿಕ ಆಕಾಶ ಅಂತ ನಾವೇನ್ ಕರಿತೀವೋ ಅಲ್ಲಿಗೆ ಅವರು ಎಲ್ಲ ಆ ಬದ್ಧಾತ್ಮರನ್ನ ಅವರು ಇಡ್ತಾ ಇದ್ದಾರೆ. ಅಂದ್ರೆ ಇವಾಗ ಅಲ್ಲಿ ಗರ್ಭವನ್ನ ಧರಿಸೋ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಭೌತಿಕ ಆಕಾಶಕ್ಕೆ ಅವ್ರು ಇವಾಗ ಗರ್ಭೀಕೃತಗೊಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಬದ್ಧಾತ್ಮರನ್ನ ಆ ಭೌತಿಕ ಆಕಾಶದಲ್ಲಿ ಅವರು ಇಡ್ತಾ ಇದ್ದಾರೆ. ಎರಡನೇ ಶ್ಲೋಕ ನೋಡೋಣಂತೆ. ಯಸ್ಯಾಂಬಶೀಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿರುದಾಂಬುಜಾ ದಾಸೀತ್ ಬ್ರಹ್ಮ ವಿಶ್ವಾಸೃಜಾಂಪತಿಃ. ಬ್ರಹ್ಮಾಂಡ ಜಲದಲ್ಲಿ ಪುರುಷನು ಪವಡಿಸಿರುತ್ತಾನೆ. ಅವನ ದೇಹದ ನಾಭಿ ಸರೋವರದಿಂದ ಕಮಲನಾಳವೊಂದು ಹೊರಹೊಮ್ಮುತ್ತದೆ. ಆ ಕಮಲನಾಳದ ತುದಿಯಲ್ಲಿರುವ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸುತ್ತಾನೆ. ಆ ಬ್ರಹ್ಮನು ಸಕಲ ಯಂತ್ರ ಶಿಲ್ಪಿಗಳ ನಾಯಕನಾಗಿದ್ದಾನೆ. ಸೊ ಭಾವಾರ್ಥ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಕಾರಣೋದಕಶಾಹಿ ವಿಷ್ಣುವೇ ಮೊದಲನೆಯ ಪುರುಷ. ಅವನ ರೋಮ ರಂಧ್ರಗಳಿಂದ ಅಸಂಖ್ಯಾತ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತವೆ. ಹಾಗೆ ಹೊಮ್ಮಿದ ಒಂದೊಂದು ಬ್ರಹ್ಮಾಂಡದಲ್ಲೂ ಪುರುಷನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶಿಸುತ್ತಾನೆ. ಬ್ರಹ್ಮಾಂಡದ ಅರ್ಧ ಭಾಗದಲ್ಲಿ ಅವನು
ಪವಡಿಸಿದ್ದಾನೆ. ಆ ಭಾಗವೆಲ್ಲ ಅವನ ದೇಹದ ಜಲದಿಂದ ಪೂರಿತವಾಗಿವೆ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಕಮಲದ ಪುಷ್ಪದ ನಾಳವೊಂದು ಹೊರಹೊಮ್ಮಿದೆ. ಆ ಕಮಲ ಪುಷ್ಪವು ಸಕಲ ಜೀವಿಗಳ ತಂದೆಯಾದ ಬ್ರಹ್ಮನ ಜನ್ಮಸ್ಥಾನ. ಬ್ರಹ್ಮನಾದರೂ ಬ್ರಹ್ಮಾಂಡದ ಸಂಪರ್ಕ ವ್ಯವಸ್ಥೆ ಮತ್ತು ನಿರ್ಮಾಣದಲ್ಲಿ ನಿರತರಾದ ಯಂತ್ರಶಿಲ್ಪಿಗಳಾಗಿರುವ ದೇವತೆಗಳ ಒಡೆಯ. ಕಮಲನಾಳದೊಳಗೆ 14 ಗ್ರಹ ವ್ಯೂಹಗಳು ಅಡಕವಾಗಿ ಇನ್ನೂ ಉತ್ತಮ ಲೋಕಗಳಿವೆ. ಎಲ್ಲಕ್ಕಿಂತ ಮೇಲಿರುವ ಲೋಕವು ಬ್ರಹ್ಮಲೋಕ ಅಥವಾ ಸತ್ಯಲೋಕವೆಂದು ಪ್ರಸಿದ್ಧವಾಗಿದೆ. ಭೂಲೋಕದಿಂದ ಕೆಳಗೆ 7 ಅಧೋಲೋಕಗಳಿವೆ. ಆ ಲೋಕಗಳಲ್ಲಿ ಅಸುರ ಮೊದಲಾದ ಪ್ರಾಪಂಚಿಕರ ವಾಸ್ತವ್ಯವಿದೆ ಅಲ್ವಾ. ನಾವಿವಾಗ ಭಗವದ್ಗೀತೆ ತಿಳ್ಕೊಂಡಿರೋ ಹಾಗೇನೆ. ಸೊ ಇದಕ್ಕೆ ಮುಂಚೆ ನಾನು ನಿಮ್ಗೆ ಆ ಗೋಲೋಕ ಚಾಟನ ನಾವು ನೋಡಿದ್ವಿ ಅಲ್ವಾ. ನೀವೆಲ್ಲರೂ ಸಹ ಗೋಲೋಕ ಚಾಟನ ನೀವು ನೋಡಿದೀರಾ. ಸೊ ಅದ್ರಲ್ಲಿ ನಾವ್ ಏನನ್ನ ನೋಡ್ತಾ ಇದ್ವಿ ಅದನ್ನೇ ಇಲ್ಲಿ ಅವರು ವರ್ಣನೆ ಮಾಡ್ತಾ ಇದ್ರೆ ಪ್ರಭುಪಾದ ಅವರು ಅಲ್ವಾ. ಹರೇ ಕೃಷ್ಣ. ಸೊ ಅದು ಗೋಲೋಕ ಚಾರ್ಟ್ ಎಲ್ಲರಿಗೂ ಗೊತ್ತಿದೆಲ್ಲ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಹರೇ ಕೃಷ್ಣ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಇದು ಗೋಲೋಕ ಚಾರ್ಟ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಸರಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮಾತಾಜಿ. ಓಕೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಮಹತ್ತತ್ವ ಅಂತ ಕಾಣಿಸ್ತಾ ಇದೆಯಲ್ವಾ? ಈ ಮಹತ್ತತ್ವದಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಇಲ್ಲಿ 16 ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಈ 16 ಅಂಶಗಳು ಈ ಮಹತ್ತತ್ವದಲ್ಲಿದೆ. ಮತ್ತೆ ಬದ್ಧಾತ್ಮರೆಲ್ಲರೂ ಸಹ ಈ ಮಹತ್ತತ್ವದಲ್ಲಿದ್ದಾರೆ. ಇವೆಲ್ಲನೂ ಸಹ ಅವ್ಯಕ್ತ ಸ್ಥಿತಿಯಲ್ಲಿದೆ. ಸೊ ಇವಾಗ ಯಾವಾಗ ಸೃಷ್ಟಿ ಕಾರ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ಇಚ್ಛೆಯನ್ನ ಪಡ್ತಾರೋ ಅವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತನ್ನ ಕುಡಿ ಅಂದ್ರೆ ಅವರ ಕಣ್ಣಿನ ನೋಟದಿಂದ ಅವರು ಈ ಎಲ್ಲ ಬದ್ಧಾತ್ಮರನ್ನ ಈ ಆಕಾಶ, ಈ ಆಧ್ಯಾತ್ಮಿಕ ಆಕಾಶ ಅಂತ ಏನಿದೆಯೋ ಅಲ್ಲಿ ಅವ್ರು ಅದನ್ನ ಗರ್ಭದಲ್ಲಿ ಇಡ್ತಾರೆ. ಅಂದ್ರೆ ಈ ಪ್ರಕೃತಿಯ ಮಾತೆಯ ಗರ್ಭದಲ್ಲಿ ಅವರು ಇಡ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಗೆ ಇವಾಗ ನೋಡಿದ್ರೆ ಏನಾಗುತ್ತೆ, ನಾವು ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಸೈನ್ಸ್ ಏನ್ ಹೇಳ್ಕೊಡುತ್ತೆ, ಈ ಸೃಷ್ಟಿ ಹೇಗೆ ಆಗಿದೆ ಅಂತಂದ್ರೆ ಅದು ಆಕಸ್ಮಿಕವಾಗಿ ಸೃಷ್ಟಿಯಾಗಿದೆ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿ. ಆ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂತು, ಈ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂದು ಒಂದಕ್ಕೊಂದು ಘರ್ಷಣೆಯಾಗಿ ಈ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಹೇಗೆ ಸೃಷ್ಟಿ ಆಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಸರಿಯಾದ ಜ್ಞಾನವನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಹೇಗೆ ಸೃಷ್ಟಿಯಾಗಿದೆ ಅಂತಂದ್ರೆ ಆ ಭಗವಂತನಿಂದನೇ ಅವರು ಪುರುಷ ಅಲ್ವಾ. ಇವಾಗ ಒಂದು ಜೀವಿಯಲ್ಲಿ ಜನ್ಮ ತಾಳ್ಬೇಕು ಅಂತಂದ್ರೆ ಅಲ್ಲಿ ಸ್ತ್ರೀ ಮತ್ತೆ ಪುರುಷ ಇಬ್ರು ಇರ್ಬೇಕು ಅಲ್ವಾ. ಅದೇ ತರನೇ ಇಲ್ಲಿ ಈ ಆಧ್ಯಾತ್ಮಿಕ ಆಕಾಶವನ್ನ ಸ್ತ್ರೀ ಅಂತ ನಾವು ಇಲ್ಲಿ ಪರಿಗಣಿಸ್ಬೋದು. ಮತ್ತೆ ಇಲ್ಲಿ ಮಹಾವಿಷ್ಣು ಅವರನ್ನ ಪುರುಷ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಬೋದು. ಸೊ ಇವಾಗ ನಾವೆಲ್ಲನೂ ಸಹ ಭಗವಂತನ ವಿಭಿನ್ನ ಅಂಶಗಳು ಅಲ್ವಾ. ಎಲ್ಲ ಬದ್ಧಾತ್ಮರು ಸಹ ಭಗವಂತನ ವಿಭಿನ್ನ ಅಂಶ. ಆ ವಿಭಿನ್ನ ಅಂಶಗಳನ್ನ ಅವ್ರಿವಾಗ ಈ ಪ್ರಕೃತಿಯಲ್ಲಿ ಅವರು ಇಡ್ತಾ ಇದ್ದಾರೆ. ಅಂದ್ರೆ ಆ ಬೀಜವನ್ನ ಅವರು ಇಡ್ತಾ ಇದ್ದಾರೆ. ಅವರು ಇಂಪ್ರೆಗ್ನೇಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಿದ್ವು ಅದನ್ನ ಮಾಡ್ತಾ ಇದಾರೆ. ಅಂದ್ರೆ ಅವ್ರನ್ನ ಗರ್ಭೀಕೃತಗೊಳಿಸ್ತಾ ಇದ್ದಾರೆ ಈ ಆಧ್ಯಾತ್ಮಿಕ ಆಕಾಶವನ್ನ. ಸೊ ಈ ಆಧ್ಯಾತ್ಮಿಕ ಆಕಾಶವನ್ನ ಅವರು ಗರ್ಭೀಕೃತಗೊಳಿಸಿದ ತಕ್ಷಣ ಏನಾಗತ್ತೆ, ಸೊ ಇಲ್ಲಿ ಈ 20 ಅಂಶಗಳೆಲ್ಲನೂ ಸಹ ಸೇರ್ಕೊಂಡು ಆ ಬ್ರಹ್ಮಾಂಡಗಳು ಸೃಷ್ಟಿ ಆಗತ್ತೆ. ಸೊ ಇವಾಗ ಇಲ್ಲಿ ಏನು ನಾವು ಇಲ್ಲಿ ನೋಡ್ತಾ ಇದೀವಲ್ವಾ, ಈ ಅಸಂಖ್ಯಾತ ಬ್ರಹ್ಮಾಂಡಗಳು ಅವರ ರೋಮಕೂಪದಿಂದ ಅದು ಹೊರಗಡೆ ಬರುತ್ತೆ. ಈ ಬ್ರಹ್ಮಾಂಡಗಳೆಲ್ಲನೂ ಸಹ ಅವ್ರ ರೋಮಕೂಪದಿಂದ ಹೊರಗಡೆ ಬರುತ್ತೆ. ಮತ್ತೆ ಈ ಪ್ರತಿಯೊಂದು ಬ್ರಹ್ಮಾಂಡ ಬಂದಿದ ತಕ್ಷಣನೇ ಏನಾಗುತ್ತೆ, ಅದ್ರಲ್ಲಿ ಮತ್ತೆ ಸೃಷ್ಟಿ ಕಾರ್ಯ ನಡಿಬೇಕು ಅಂತಂದ್ರೆ ಮತ್ತೆ ಭಗವಂತ ಇರ್ಲೇಬೇಕಾಗತ್ತೆ. ಇವಾಗ ನಾವು ಒಂದು ಮನೆಯನ್ನ ಕಟ್ಟಿದಾಗ ಬರೇ ಕಟ್ಟಡ ಇದ್ರೆ ಅಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ಇರೋದಿಲ್ಲ ಅಲ್ವಾ. ಮತ್ತೆ ಆ ಕಟ್ಟಡದ ಒಳಗಡೆ ಯಾರಾದ್ರೂ ಒಬ್ಬ ಜೀವಿ ಒಳಗಡೆ ಹೋಗ್ಲೇಬೇಕಾಗತ್ತೆ ಅಲ್ವಾ. ಅದೇ ತರನೇ ಇವಾಗ ಈ ಭೌತಿಕವಾಗಿರುವಂತಹ ಈ ಬ್ರಹ್ಮಾಂಡದಲ್ಲಿ ಈಗ ಅಲ್ಲಿ ಜೀವ ಕಳೆ ಬರ್ಬೇಕು ಅಂತಂದ್ರೆ ಅಲ್ಲಿ ಗರ್ಭೋದಕಶಾಹಿ ವಿಷ್ಣು ಅವರು ಪ್ರವೇಶ ಮಾಡ್ಬೇಕಾಗತ್ತೆ. ಇವ್ರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಈ ಮಹಾವಿಷ್ಣುವಿನ ವಿಸ್ತರಣೆ, ಈ ಗರ್ಭೋದಕಶಾಹಿ ವಿಷ್ಣು. ಸೊ ಇವಾಗ ಗರ್ಭೋದಕಶಾಹಿ ವಿಷ್ಣು ಈ ಬ್ರಹ್ಮಾಂಡದ ಒಳಗಡೆ ಹೋದಾಗ ಅಲ್ಲಿ ಬರೇ ಆಕಾಶ ಇರುತ್ತಷ್ಟೇ. ಅಲ್ಲಿ ಏನ್ ಹೇಳ್ತೀವಿ, ಅಲ್ಲಿ ಬರೇ ಆಕಾಶ ಇರುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಗರ್ಭೋದಕಶಾಹಿ ವಿಷ್ಣು ಏನ್ ಮಾಡ್ತಾರೆ, ಅವರು ತಮ್ಮ ದೇಹದಿಂದನೇ ಅವರು ನೀರನ್ನ ಉತ್ಪಾದನೆ ಮಾಡ್ತಾರೆ. ನೀರನ್ನ ಉತ್ಪಾದನೆ ಮಾಡಿ ಈ ಗರ್ಭೋದಕ ಸಾಗರವನ್ನ ಸೃಷ್ಟಿ ಮಾಡಿ ಅಲ್ಲಿ ಅವರು ಪವಡಿಸಿದಾಗ ಏನಾಗತ್ತೆ, ಅವರ ನಾಭಿಯಲ್ಲಿ ಅದು ಸರೋವರ ಅಂತ ಹೇಳ್ತಾರೆ ನೋಡಿ. ಅದನ್ನ ಎಷ್ಟು ದೊಡ್ಡದಾಗಿರ್ಬೋದು, ಅಲ್ಲಿ ನಾಭಿ ಸರೋವರ ಅಂತ ಹೇಳ್ತಾರೆ. ಅದ್ರಿಂದ ಈ
ಕಮಲ ಅದು ಟಿಸಿಲೊಡೆಯುತ್ತೆ. ಆ ಕಮಲ ಟಿಸಿಲೊಡೆದಾಗ ಅದರ ಮೇಲ್ಗಡೆ ಬ್ರಹ್ಮ ಅವರು ಜನನ ಆಗ್ತಾರೆ. ಅಂದ್ರೆ ಇವಾಗ ಮಾನಸಿಕ ಪುತ್ರ ಅವರು, ಗರ್ಭೋದಕಶಾಹಿ ವಿಷ್ಣುವಿನ ಮಾನಸಿಕ ಪುತ್ರ ಬ್ರಹ್ಮ. ಅಲ್ಲಿ ಇವಾಗ ಸ್ತ್ರೀ ಪುರುಷರೇ ಬೇಕು ಅಂತ ಏನು ಇಲ್ಲ, ಅಂದ್ರೆ ಭಗವಂತ ಯಾವುದೇ ರೀತಿಯಿಂದನೂ ಅವರು ಸೃಷ್ಟಿಯನ್ನ ಮಾಡ್ಬೋದು ಅಲ್ವಾ. ಸೊ ಇವಾಗ ಈ ಸ್ತ್ರೀ ಪುರುಷ ಸೇರಿದ್ರೆ ಮಾತ್ರನೇ ಜೀವಿ ಆಗೋದು, ಅದು ನಮಗೆ ಮಾತ್ರ ಅಲ್ಲಿ ಅನ್ವಯಿಸುತ್ತೆ ಅಷ್ಟೇ. ಆದ್ರೆ ಭಗವಂತ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದು ಅವರು ಇಚ್ಛಾನುಸಾರ ಅವರು ಬರೀ ಕುಡಿಗಣ್ಣ ನೋಟದಿಂದನೇ ಅವರು ಜೀವಿಗಳನ್ನ ಅವರು ಸೃಷ್ಟಿ ಮಾಡಬಹುದು. ಸೊ ಅದೇ ತರನೇ ಈಗ ಇಲ್ಲಿ ಬ್ರಹ್ಮ ಅವರು ಸೃಷ್ಟಿ ಆಗ್ತಿದ್ದಾರೆ. ಅದಾದ್ಮೇಲೆ ಇಲ್ಲಿ ಕಮಲದ ಆ ಕಾಂಡ ಏನಿದೆಯೋ ಅಲ್ಲಿ 14 ಲೋಕಗಳು ಸೃಷ್ಟಿ ಆಗತ್ತೆ. ಸೊ ಈ 14 ಲೋಕ ಸೃಷ್ಟಿ ಆದಾಗ ಇಲ್ಲಿ ಮಧ್ಯದಲ್ಲಿ ಭೂಮಿ ಇದೆ. ಸೊ ಭೂಮಿಯ ಮೇಲ್ಗಡೆ ಊರ್ಧ್ವ ಲೋಕಗಳಿದೆ. ಆ ಊರ್ಧ್ವ ಲೋಕದಲ್ಲಿ ಎಲ್ಲದಕ್ಕಿಂತ ಅತ್ಯುನ್ನತವಾದ ಲೋಕ ಬ್ರಹ್ಮನ ಲೋಕ. ಮತ್ತೆ ಈ ಭೂಮಿಯ ಕೆಳಗಡೆ ಇರುವಂತಹ ಲೋಕಗಳೆಲ್ಲ ಸಹ ಅಧೋಲೋಕ. ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಅದು ಕಾಣಬಹುದು. ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇದು ಆಕ್ಚುಲಿ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದು ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಇವಾಗ ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ವಾ? ಇವಾಗ ಕಾಣಿಸ್ತಾ ಇದೆಯಾ ನಿಮ್ಗೆ? 14 ಲೋಕಗಳು ನೋಡಿ. ಇದು ಒಂದು ಬ್ರಹ್ಮಾಂಡ. ಇದು ನೋಡಿ, ಇಲ್ಲಿ ಅಂದ್ರೆ ಸಾವಿರಾರು ಬ್ರಹ್ಮಾಂಡಗಳಿಂದ ಅದನ್ನ ನಾವ್ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಿಮ್ಗೆ ನೀವು ತಿಳ್ಕೊಂಡಿರೋ ಹಾಗೇನೆ ಒಂದು ಮೂಟೆಯಲ್ಲಿ ನಾವು ಸಾಸಿವೆ ಕಾಳನ್ನ ಹಾಕಿದ್ರೆ ಎಷ್ಟು ಸಾಸಿವೆ ಕಾಳು ಇರಬಹುದು ಅಷ್ಟೊಂದು ಬ್ರಹ್ಮಾಂಡಗಳಿದೆ. ಆದ್ರೆ ಇದು ಎಷ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಲಿಸಿದ್ರೆ ಈ ಭಾಗ ತುಂಬಾ ಚಿಕ್ಕದು, 1/4 ಅಷ್ಟೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಆದ್ರೆ ಒಂದೊಂದು ಬ್ರಹ್ಮಾಂಡನೇ ಇಷ್ಟು ಅಗಾಧವಾಗಿದೆ ಅಲ್ವಾ. ಈ ಬ್ರಹ್ಮಾಂಡದಲ್ಲಿ ನೋಡಿ, ಇಲ್ಲಿ ಭೂಲೋಕ ಅರ್ತ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದು ಭೂಮಿ. ಸೊ ಈ ಕಾಂಡದಲ್ಲೇನೆ ಈ 14 ಲೋಕಗಳು ಇರೋದು. ಸೊ ಇವಾಗ ಇಲ್ಲಿ ಭೂಮಿ ಮೇಲ್ಗಡೆ ನಿಮ್ಗೆ ಏನೆಲ್ಲ ಕಾಣಿಸ್ತದೆ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಇವೆಲ್ಲನೂ ಸಹ ಭೂಮಿಯ ಮೇಲ್ಗಡೆ ಇದೆ. ಅತಲ, ವಿತಲ, ಸುತ್ತಲ, ಪಾತಾಲ, ತಲಾತಲ, ಮಹಾತಲ, ರಸತಲ, ಪಾತಾಲ ಇವೆಲ್ಲನೂ ಸಹ ಭೂಮಿಗಿನ್ನ ಕೆಳಗಡೆ ಇದೆ ಅಲ್ವಾ. ಅಧೋಲೋಕಗಳು ಅಂತ ನಾವೇನ್ ಕರಿತೀವೋ ಅದೆಲ್ಲನೂ ಸಹ ಕೆಳಗಡೆ ಇದೆ. ಸೊ ಇವಾಗ ಇದನ್ನೇ ನಮ್ಗೆ ಅಲ್ಲಿ ತಿಳಿಸಿಕೊಡ್ತಾ ಇರೋದು. ಸೊ ಇವಾಗ ಈ ಲೋಕಗಳಲ್ಲಿ ಇದೆಲ್ಲನೂ ಸಹ ಅಂದ್ರೆ ಬರೇ ಭೂಮಿ ಮೇಲೆ ಮಾತ್ರನೇ ಇಲ್ಲಿ ಜೀವನ ನಡೀಲಿಕ್ಕೆ ಎಲ್ಲ ಫೆಸಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಇಲ್ಲ, ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಯಾವುದನ್ನು ಸಹ ವ್ಯರ್ಥವಾಗಿ ಇಲ್ಲ. ಈ 14 ಲೋಕಗಳಲ್ಲೂ ಸಹ ಜೀವರಾಶಿಗಳಿದ್ದಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ 14 ಲೋಕದಲ್ಲೂ ಸಹ ಜೀವರಾಶಿಗಳಿದ್ದಾರೆ. ಸೊ ಯಾರೆಲ್ಲನೂ ಸಹ ಪುಣ್ಯವನ್ನ ಮಾಡಿದರೋ ಅವರೆಲ್ಲರೂ ಸಹ ಊರ್ಧ್ವ ಲೋಕದಲ್ಲಿ ಅವರು ಜನ್ಮವನ್ನ ಪಡಿತಾರೆ. ಸೊ ಯಾರೆಲ್ಲ ಪಾಪಗಳನ್ನ ಮಾಡಿದರೆ, ಇವಾಗ ಅಸುರರು ಅಂತ ನಾವು ನೋಡಿದ್ವಿ ಅಲ್ವಾ, ಅವರೆಲ್ಲರೂ ಸಹ ಈ ಕೆಳಗಿನ ಲೋಕದಲ್ಲಿ ಅವರು ಜನ್ಮವನ್ನ ಪಡಿತಾರೆ. ಸೊ ಇವಾಗ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಬದ್ಧಾತ್ಮರಿಗೆಲ್ಲರಿಗೂ ಸಹ ಈ ಶರೀರವನ್ನ ಕೊಡೋದು ಬ್ರಹ್ಮ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವ್ರನ್ನ 2ನೇ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು ಕರೆಯೋದು. ಅವ್ರು ಬರೀ ನಮ್ಗೆ ದೇಹವನ್ನ ಮಾತ್ರ ಕೊಡ್ತಾರೆ, ನಮ್ಮ ಕರ್ಮಾನುಸಾರ. ಇವಾಗ ನಾನು ದೇವತೆ ಆಗ್ಬೇಕು ಅಂತಂದ್ರೆ ನನಗೆ ದೇವತೆಯ ಶರೀರವನ್ನ ಅವ್ರು ಕೊಡ್ತಾರೆ. ಸೊ ಅವಾಗ ನಾವು ಸ್ವರ್ಗದಲ್ಲಿ ನಾವು ಇರಬಹುದು. ಅದೇ ತರನೇ ಇಲ್ಲಿ ಮಹರ್ಲೋಕ, ತಪಲೋಕ ಅವೆಲ್ಲನೂ ಸಹ ಒಳ್ಳೆ ಆತ್ಮಗಳಿಗೆಲ್ಲರಿಗೂ ಸಹ ಅಂತಹ ದೇಹವನ್ನ ಬ್ರಹ್ಮ ಕೊಡ್ತಾರೆ. ಅದೇ ತರ ಯಾರೆಲ್ಲ ಏನು ಪಾಪವನ್ನ ಮಾಡಿರ್ತಾರೋ ಅಂತಹ ಬದ್ಧಾತ್ಮರಿಗೆ ಎಲ್ಲರೂ ಸಹ ಬದ್ಧಾತ್ಮರನೇ. ಇಲ್ಲಿ ಯಾರೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಜನ್ಮವನ್ನ ಪಡಿತಾರೋ ಅವರೆಲ್ಲರನ್ನೂ ಸಹ ಬದ್ಧಾತ್ಮರನೇ. ಅದಕ್ಕೇನೆ ನಮ್ಗೆ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಾವು ಭಗವದ್ಗೀತೆ ತಿಳ್ಕೊಂಡ್ರ ಹಾಗೇನೆ ನಾವು ಈ ಮುಕ್ತಾತ್ಮರ ಆಗ್ಬೇಕಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ನಾವು ಈ ಭೌತಿಕ ಪ್ರಪಂಚವನ್ನ ಛೇದಿಸ್ಕೊಂಡು ನಾವು ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಾಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಯಾರೆಲ್ಲ ಜೀವನವನ್ನ ಮಾಡ್ತಾರೆ, ದೇವತೆಗಳು, ಮುಕ್ಕೋಟಿ ದೇವತೆಗಳು ಅಂತ ನಾವ್ ಏನ್ ಹೇಳ್ತಿದ್ವೋ ಅವರೆಲ್ಲರೂ ಸಹ ಬದ್ಧಾತ್ಮರೇ. ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಬದ್ಧಾತ್ಮರನೇ. ಸೊ ಇವಾಗ ಅದರಲ್ಲಿ ಯಾರು ಬದ್ಧಾತ್ಮರಲ್ಲ ಅಂತಂದ್ರೆ ಅದು ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಗೆ ಮುಂದೆ ತಿಳಿಸಿಕೊಡ್ತಾರೆ ನೋಡಿ. ಇಲ್ಲೂ ಈ ಭೌತಿಕ ಪ್ರಪಂಚದಲ್ಲೇನೆ ಗರ್ಭೋದಕಶಾಹಿ ವಿಷ್ಣು ಇದ್ದಾರೆ, ಕ್ಷೀರೋದಕಶಾಹಿ ವಿಷ್ಣು ಇದ್ದಾರೆ ಅಲ್ವಾ. ಆದ್ರೆ ಅವ್ರು ಯಾವಾಗ್ಲೂ ಸಹ ಅವರು ಆಧ್ಯಾತ್ಮಿಕ ಶರೀರನೇ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಹೌದು, ಈ ಇಡೀ ವಿಶ್ವವೇ ಈ ಗರ್ಭೋದಕಶಾಹಿ ವಿಷ್ಣುವೇ ಈ ಇಡೀ ವಿಶ್ವವನ್ನ ಹೊರ್ತಾ ಇರೋದು. ಈ 14 ಲೋಕಗಳು ಇರೋದು
ಈ ಗರ್ಭೋದಕಶಾಹಿ ವಿಷ್ಣುವಿನ ಶರೀರದ ಮೇಲೆನೆ ಇರೋದು ಈ 14 ಲೋಕಗಳು ಸ್ಥಾಪಿತವಾಗಿರೋದು. ಆದ್ರೆ ಗರ್ಭೋದಕಶಾಹಿ ವಿಷ್ಣು ಅವ್ರು ಯಾವಾಗ್ಲೂ ಸಹ ಅವರು ಆಧ್ಯಾತ್ಮಿಕವಾಗೇ ಇರ್ತಾರೆ. ಅವರು ಕೃಷ್ಣನ ಸ್ವ ಅಂಶ ವಿಸ್ತರಣೆ, ಕೃಷ್ಣನಿಗೂ ಮತ್ತೆ ಆ ಗರ್ಭೋದಕಶಾಹಿ ವಿಷ್ಣುಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆ ಶಕ್ತಿಯಲ್ಲಿ ಒಂದೇ ಶಕ್ತಿ, ಇಬ್ಬರಿಗೂ ಸಹ ಒಂದೇ ಶಕ್ತಿ. ಅದನ್ನ ನಮ್ಗೆ ಮುಂದೆ ತಿಳಿಸಿಕೊಡ್ತಾರೆ. ಸೊ ಇದು ಅರ್ಥ ಆಯ್ತಾ ನಿಮ್ಗೆ? ಸೊ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಒಂದ್ ಸ್ವಲ್ಪ ಕಷ್ಟ ಇದೆ ಇದನ್ನ ಅರ್ಥ ಮಾಡ್ಕೊಂಡ್ಲಿಕ್ಕೆ. ಹೇಳಿ ಪ್ರಭುಜಿ. ಅದೇ ತರನ ಎಲ್ಲಾ ಇದ್ರಾಗೂ ಇರ್ತಾವ ಭೂಮಿಯಲ್ಲಿ ಇದು? ಹೌದು, ಎಲ್ಲಾ ಬ್ರಹ್ಮಾಂಡದಲ್ಲೂ ಇರುತ್ತೆ. ಇವಾಗ ಬ್ರಹ್ಮಾಂಡದ ಗಾತ್ರ ಒಂದೇ ತರ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಒಂದೊಂದು ಬ್ರಹ್ಮಾಂಡಗಳು ಚಿಕ್ಕದಿರುತ್ತೆ. ಬ್ರಹ್ಮಾಂಡ ಒಂದೊಂದು ಬ್ರಹ್ಮಾಂಡ ಅಗಾಧವಾಗಿರುತ್ತೆ. ಅದರ ಗಾತ್ರ ಅಗಾಧವಾಗಿರುತ್ತೆ. ಅದ್ರಲ್ಲೂ 14 ಲೋಕ ಇರ್ತಾವ ಮಾತಾಜಿ? ಆ ಅದ್ರಲ್ಲೂ 14 ಲೋಕ ಇರ್ತಾವ? ಪ್ರಭುಜಿ, ಅದ್ರಲ್ಲೂ 14 ಲೋಕ ಇರುತ್ತೆ. ಮತ್ತೆ ಆ ಬ್ರಹ್ಮನು ಸಹ ಇರ್ತಾರೆ. ಬ್ರಹ್ಮನು ಸಹ ಆ ಬ್ರಹ್ಮಾಂಡಕ್ಕೆ ಅನುಗುಣವಾಗಿ ಅವ್ರು ಇರ್ತಾರೆ. ಇವಾಗ ಚಿಕ್ಕ ಬ್ರಹ್ಮಾಂಡ ಇದ್ರೆ ಒಂದು ತಲೆ ಇರುವ ಬ್ರಹ್ಮ ಇರ್ತಾರೆ. ಅದೇನೇ ಅದು ಅಗಾಧವಾದ ಬ್ರಹ್ಮಾಂಡ ಇದೆ ಅಂತಂದ್ರೆ ಸಹಸ್ರಾರು ತಲೆಗಳಿರುವಂತಹ ಬ್ರಹ್ಮ ಇರ್ತಾರೆ. ಕ್ಷೀರೋದಕಶಾಹಿ ವಿಷ್ಣು ಅವರೆಲ್ಲ ಇರ್ತಾರೆ ಅಲ್ಲೇ? ಹೌದು ಪ್ರಭುಜಿ. ಯಾಕಂದ್ರೆ ಒಂದು ಬ್ರಹ್ಮಾಂಡದಲ್ಲಿ ಕಾರ್ಯಗಳು ನಡಿಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮ ಇರ್ಲೇಬೇಕು. ಪರಮಾತ್ಮ ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ. ಇಲ್ಲಿ ಬರೇ ಭೌತಿಕ ವಸ್ತು ಇದ್ದಾಗ ಅಲ್ಲಿ ಯಾವುದೇ ಒಂದು ಚಲನವಲನಗಳು ಇರೋದಿಲ್ಲ ಅಲ್ವಾ? ಅಲ್ಲಿ ಒಂದು ಜೀವರಾಶಿ ಹೋದ್ರೆ ಅಷ್ಟೇ ಅಲ್ಲಿ ಚಲನವಲನ ಇರೋದು. ಅದೇ ತರ ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಅದು ಬರೇ ಭೌತಿಕ ವಸ್ತುವಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಚಲನವಲನಗಳಾಗ್ಬೇಕು ಅಂತಂದ್ರೆ ಅಲ್ಲಿ ಈ ಪರಮಾತ್ಮ ಹೋಗ್ಲೇಬೇಕಾಗತ್ತೆ. ಅದಕ್ಕೇನೆ ಇಲ್ಲಿ 3 ಪರಮಾತ್ಮರಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು. ಇಡೀ ಸೃಷ್ಟಿಗೆ ಪರಮಾತ್ಮ, ಇಡೀ ಭೌತಿಕ ಸೃಷ್ಟಿಗೆ ಪರಮಾತ್ಮ ಮಹಾವಿಷ್ಣು ಅಥವಾ ಅವರನ್ನ ಕಾರಣೋದಕಶಾಹಿ ವಿಷ್ಣು ಅಂತಾನೂ ಕರೀತಾರೆ. ಸೊ ಅದೇ ಈ ಒಂದೊಂದು ಬ್ರಹ್ಮಾಂಡ ಇಲ್ಲಿ ನೋಡ್ತಾ ಇದೀವಲ್ಲ ನಾವು, ಈ ಒಂದು ಬ್ರಹ್ಮಾಂಡವನ್ನ ಇಲ್ಲಿ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಈ ಒಂದು ಬ್ರಹ್ಮಾಂಡಕ್ಕೆ ಪರಮಾತ್ಮ ಬಂದು ಗರ್ಭೋದಕಶಾಹಿ ವಿಷ್ಣು. ಯಾವಾಗ ಇಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಮಾಡ್ತಾರೋ ಆಗ ಪ್ರತಿಯೊಂದು ಜೀವರಾಶಿಯ ದೇಹದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಅವರು ಪರಮಾತ್ಮನಾಗಿ ಅವರು ನೆಲೆಸ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನೋಡಿ, ಇಲ್ಲಿ ಒಂದು ಜಾಗ ಕಾಣಿಸ್ತಾ ಇದೆಯಲ್ವಾ, ಇದನ್ನ ಶ್ವೇತ ದ್ವೀಪ ಅಂತ ಕರೀತಾರೆ. ಈ ಶ್ವೇತ ದ್ವೀಪದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಇರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಜಾಗ ಈ ಪ್ರಳಯ ಆಗುತ್ತಲ್ವಾ, ಪ್ರಳಯ ಆದಾಗ ಈ ಬ್ರಹ್ಮನ ಲೋಕದಲ್ಲಿ ಬ್ರಹ್ಮನ ರಾತ್ರಿಯಲ್ಲಿ ಪ್ರಳಯ ಆದಾಗ ಎಲ್ಲವೂ ಸಹ ನಾಶ ಆಗೋದಿಲ್ಲ. ಸೊ ಈ ಕೆಳಗಿನ ಲೋಕಗಳು ಮಾತ್ರ ನಾಶ ಆಗುತ್ತೆ. ಕೆಳಗಿನ ಲೋಕದಲ್ಲಿರುವವರೆಲ್ಲ ಜೀವಿಗಳೆಲ್ಲ ನಾಶ ಆದಾಗ ಏನಾಗುತ್ತೆ, ಅವರೆಲ್ಲರೂ ಸಹ ಆತ್ಮಕ್ಕೆ ನಾಶ ಅನ್ನೋದಿಲ್ವಲ್ಲ, ಆ ಆತ್ಮ ಅಂದ್ರೆ ಬದ್ಧಾತ್ಮರೆಲ್ಲರೂ ಸಹ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಅವರು ಇರ್ತಾರೆ. ಅದೇನೆ ಬ್ರಹ್ಮನ ಆಯಸ್ಸು 100 ವರ್ಷ ಅಲ್ವಾ? ಬ್ರಹ್ಮ 100 ವರ್ಷ ಆದ್ಮೇಲೆ ಮಹಾಪ್ರಳಯ ಆಗುತ್ತೆ. ಮಹಾಪ್ರಳಯ ಆದಾಗ ಏನಾಗುತ್ತೆ, ಎಲ್ಲ ಬದ್ಧಾತ್ಮರೆಲ್ಲರೂ ಸಹ ಮತ್ತೆ ಈ ಮಹಾತತ್ವದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಈ ತರ ನಾವು ಎಷ್ಟು ಬಾರಿ ಮಾಡಿದೀವೋ ನಮ್ಗೆ ಗೊತ್ತಿಲ್ಲ. ಇವಾಗ ನಮ್ಗೆ ಇಲ್ಲಿ ಅವಕಾಶ ಕೊಡ್ತಿರೋದು, ಈ ಸೃಷ್ಟಿ ಮಾಡ್ತಿರೋದು ಏನಕ್ಕೋಸ್ಕರ ಅವಕಾಶ ಕೊಡ್ತಾ ಇದಾರೆ ನಮ್ಗೆ. ನಾವ್ ಅರ್ಥ ಮಾಡ್ಕೊಳ್ಳಿ, ಸತ್ಯ ಅರ್ಥ ಮಾಡ್ಕೊಂಡು ನಾವು ಭಕ್ತಿಯನ್ನ ಮಾಡಿ ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅನ್ಲಿಕ್ಕೇನೆ ನಮ್ಗೆ ಈ ಸೃಷ್ಟಿ ಕಾರ್ಯವನ್ನ ಮಾಡ್ತಾ ಇರೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಉಪಯೋಗಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾ ಇದಾರೆ, ಸೃಷ್ಟಿ ಮಾಡ್ತಾರೆ, ಸ್ಥಿತಿಯನ್ನ ಮಾಡ್ತಾರೆ, ಮತ್ತೆ ಲಯವನ್ನ ಮಾಡ್ತಾರೆ. ಈ ಜೀವಿಗಳಿಗೆ ಎಷ್ಟು ಅವಕಾಶ ಕೊಟ್ರು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತರ ಲಯ ಅನ್ನೋದು ಎಷ್ಟು ತರ ಲಯ ಇದೆ ಅಂತಂದ್ರೆ, ಒಂದು ನಮ್ಮ ಸಾವಾದಾಗ ಒಂದು ಲಯ ಆಗತ್ತೆ ಅಲ್ವಾ. ಇನ್ನ ಎರಡನೇದು ಯಾವಾಗ ಲಯ ಆಗತ್ತೆ ಅಂದ್ರೆ, ಬ್ರಹ್ಮನಿಗೆ ಹಗಲು ಮುಗಿದು ರಾತ್ರಿ ಆಗತ್ತಲ್ಲ, ಆವಾಗ ಒಂದ್ಸತಿ ಪ್ರಳಯ ಆಗತ್ತೆ. ಮತ್ತೆ ಇನ್ನ ಒಂದ್ಸತಿ ಯಾವಾಗ ಪ್ರಳಯ ಆಗತ್ತೆ ಅಂತಂದ್ರೆ, ಆ ಬ್ರಹ್ಮನ ಆಯಸ್ಸು 100 ವರ್ಷ ಮುಗಿದ್ಮೇಲೆ ಮಹಾಪ್ರಳಯ ಆಗತ್ತೆ. ಮಹಾಪ್ರಳಯ ಆದಾಗ ಇಡೀ ಬ್ರಹ್ಮಾಂಡವೆಲ್ಲವನ್ನೂ ಸಹ, ಅದರಲ್ಲಿ ಭೌತಿಕ ಅಂಶನೇ ಆಗ್ಲಿ ಬದ್ಧಾತ್ಮರೇ ಆಗ್ಲಿ ಎಲ್ಲರೂ ಸಹ ಈ ಮಹಾತತ್ವದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಈ ಬ್ರಹ್ಮಾಂಡ ಏನಿದೆ ಇದು ಕತ್ತಲಿನ ಜಾಗ. ನಾವಿವಾಗೊಂದು ಮೊಟ್ಟೆನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಮೊಟ್ಟೆ ಒಳಗಡೆ ಎಷ್ಟು ಕತ್ತಲಿದೆಯೋ ಆ ತರ ಇರುವಂತಹ ಒಂದು ಜಾಗ. ಸೊ ಅಂತಹ ಜಾಗದಲ್ಲಿ ಅಂದ್ರೆ ಅರ್ಧ ಭಾಗದಷ್ಟು ನೀರಿದೆ. ಆ ನೀರು ಎಲ್ಲಿಂದ ಬಂದಿದೆ ಅಂತಂದ್ರೆ ಆ ಭಗವಂತನ ಬೆವರೇ ಆ ಗರ್ಭೋದಕ ಸಾಗರವಾಗಿ ಅದು ಇದೆ. ಆ ಗರ್ಭೋದಕ ಸಾಗರದಲ್ಲೇ ನೋಡಿ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಅವರು ಪೌಡಿಸ್ತಾ ಇದ್ದಾರೆ. ಆ ಅನಂತ ಶೇಷನ ಮೇಲೆ ಅವರು ಪೌಡಿಸ್ತಾ ಇದ್ದಾರೆ. ಸೊ ಅವರಿಂದ ಬಂದಿರೋ ಅಂತಹ ಈ ಕಮಲದಲ್ಲೇ ಈ 14 ಲೋಕಗಳಿರುತ್ತೋ. ಅಂದ್ರೆ ಏನರ್ಥ, ಈ 14 ಲೋಕಗಳು ಈ ಅಂದ್ರೆ ಗರ್ಭೋದಕಶಾಹಿ ವಿಷ್ಣುವಿನ ಮೇಲೇ ಇದೆ. ಈ ಗರ್ಭೋದಕಶಾಹಿ ವಿಷ್ಣುವಿನ ಮೇಲೆ 14 ಲೋಕಗಳು ಇದ್ರೂ ಸಹ ಈ ಗರ್ಭೋದಕಶಾಹಿ ವಿಷ್ಣು ಅವರ ಶರೀರ ಯಾವಾಗ್ಲೂ ಆಧ್ಯಾತ್ಮಿಕವಾದದ್ದೇ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಮತ್ತೆ ಈ ಗರ್ಭೋದಕಶಾಹಿ ವಿಷ್ಣುವಿನಿಂದ ವಿಸ್ತಾರವಾಗಿರೋರು ಯಾರು ಅಂತಂದ್ರೆ ಕ್ಷೀರೋದಕಶಾಹಿ ವಿಷ್ಣು. ಸೊ ಇವಾಗ ಕ್ಷೀರೋದಕಶಾಹಿ ವಿಷ್ಣು ಅವರು ಈ ಎಲ್ಲ ಜೀವಿಗಳ
ದೇಹದಲ್ಲಿ ಆ ಹೃದಯ ಭಾಗದಲ್ಲಿ ಆತ್ಮನ ಜೊತೆ ಪರಮಾತ್ಮನಾಗಿ ಅವರು ನೆಲೆಸ್ತಾರೆ. ಕ್ಷೀರೋದಕಶಾಹಿ ವಿಷ್ಣು ಅವರು ಮೂರನೇ ಪರಮಾತ್ಮ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರು. ಇವಾಗ ನಿಮ್ಗೆ ಗೊತ್ತಿರೋ ಹಾಗೇನೆ ಈಗ ಬ್ರಹ್ಮ ಮತ್ತೆ ದೇವತೆಗಳಿಗೆಲ್ಲ ಏನಾದ್ರು ಕಷ್ಟ ಬಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರೆಲ್ಲರನ್ನು ಸಹ ಈ ಕ್ಷೀರೋದಕಶಾಹಿ ವಿಷ್ಣುವಿನ ಹತ್ರ ಹೋಗ್ತಾರೆ ಅಲ್ವಾ. ಈ ಕ್ಷೀರ ಓಷನ ಹತ್ರ ಹೋಗಿ ಅವರು ಪುರುಷ ಸೂಕ್ತವನ್ನ ಹೇಳ್ಕೊತಾರೆ. ಪುರುಷ ಸೂಕ್ತವನ್ನ ಹೇಳ್ಕೊಂಡು ಅವ್ರು ಪ್ರಾರ್ಥನೆಯನ್ನ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಈ ಕ್ಷೀರೋದಕಶಾಹಿ ವಿಷ್ಣು ಅವರಿಗೆ ಅಭಯವನ್ನ ಕೊಡ್ತಾರೆ. ಸರಿ, ನೀವ್ ಯಾರನ್ನು ಯೋಚನೆ ಮಾಡ್ಬೇಡಿ, ನಾನು ಅವತಾರವನ್ನ ಪಡೆದು ನಾನು ನಿಮ್ಮೆಲ್ಲ ಕಷ್ಟಗಳನ್ನ ನಾನು ನಿವಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದನ್ನೇ ನಾವ್ ಇವಾಗ ಮುಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊತಾ ಇರೋದು. ಸೊ ಇವಾಗ ಈ ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಅನೇಕ ಅವತಾರಗಳು ಬರುತ್ತೆ. ಆ ಅವತಾರಗಳು ಯಾವುದು ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊಂತ ನಾವು ಹೋಗ್ತೀವಿ. ಇವಾಗ ಮಹಾವಿಷ್ಣುವಿನಿಂದ ಬಂದಿರೋ ವಿಸ್ತರಣೆ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಬಂದಿರುವಂತಹ ವಿಸ್ತರಣೆ ಕ್ಷೀರೋದಕಶಾಹಿ ವಿಷ್ಣು. ಈ ಮೂರು ವಿಷ್ಣುಗಳು, ಇವರು ಮೂರೂ ಸಹ ವಿಷ್ಣುಗಳು ಪುರುಷ ಅವತಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪುರುಷ ಅವತಾರಗಳು ಮೂರಿದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹರೇ ಕೃಷ್ಣ, ಅರ್ಥ ಆಯ್ತಾ ಇದು ನಿಮ್ಗೆ? ಹೌದು ಮಾತಾಜಿ. ಅರ್ಥ ಆಯ್ತು. ಕಾರಣೋದಕದ ವಿಷ್ಣು, ಕಾರಣೋದಕ ವಿಷ್ಣು ಸಂಕರ್ಷಣೆಯಿಂದ ಬರ್ತಾರಲ್ಲ ಮಾತಾಜಿ ಅವರು. ಹೌದು ಪ್ರಭುಜಿ. ಕಾರಣೋದಕ ವಿಷ್ಣು ಎರಡನೇ ಸಂಕರ್ಷಣೆಯಿಂದ ಬರ್ತಾರೆ ಪ್ರಭುಜಿ. ಎರಡನೇ ಸಂಕರ್ಷಣೆಯಿಂದ ಬರ್ತಾರೆ. ಹೌದು. ಪ್ರಭುಜಿ. ಮಾತಾಜಿ ಮಹತ್ತತ್ವ ಅಂದ್ರೆ ಇನ್ನೊಂದ್ಸತಿ ಹೇಳಿ ಮಾತಾಜಿ, ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಅಷ್ಟೇ. ಓಕೆ ಮಾತಾಜಿ. ಮಹತ್ತತ್ವದಲ್ಲಿ 2 ಅಂಶ ಇದೆ ಮಾತಾಜಿ. ಭೌತಿಕ ಅಂಶಗಳು ಇದೆ, ಮತ್ತೆ ಬದ್ಧಾತ್ಮರಿದ್ದಾರೆ ಮಾತಾಜಿ. ಇದು ಆಧ್ಯಾತ್ಮಿಕ ಆಕಾಶದ ಒಂದು ಚಿಕ್ಕ ಭಾಗ, ಈ ಮಹತ್ತತ್ವ ಅನ್ನೋದು. ಆಕಾಶದ ಒಂದು ಚಿಕ್ಕ ಭಾಗ. ಹೌದು. 1/4 ಭಾಗಕ್ಕೆ ಈ ಮಹಾತತ್ವ ಅಂತಾರೆ. ಇದ್ರಲ್ಲಿ ಏನೆಲ್ಲ ಇದೆ ಅಂತಂದ್ರೆ ಈ 16 ಅಂಶಗಳು ಅಂತ ಇವ್ರು ಏನ್ ಹೇಳ್ತಿದ್ದಾರೆ, ಆ 16 ಅಂಶಗಳು ಇದೆ. ಅದೆಲ್ಲನೂ ಸಹ ಪ್ರಕೃತಿ ಅಂತ ನಾವು ಕರಿತೀವಿ. ಮತ್ತೆ ಬದ್ಧಾತ್ಮರಿದ್ದಾರೆ. ಗೊತ್ತಾಯ್ತು. ಸೊ ಇವಾಗ ಬದ್ಧಾತ್ಮರೆಲ್ಲರೂ ಸಹ, ನಾವೆಲ್ಲರೂ ಸಹ ಬದ್ಧಾತ್ಮರು. ನಮ್ಮನ್ನ ಈ ಪ್ರಕೃತಿ ಒಳಗಡೆ ಅವ್ರು ಇಡ್ತಾರೆ ಭಗವಂತ. ಪ್ರಕೃತಿ ಒಳಗಡೆ ಅವರು ಇಟ್ಟು ಈ ಬ್ರಹ್ಮಾಂಡಗಳನ್ನ ಅವರು ಸೃಷ್ಟಿ ಮಾಡ್ತಾರೆ ಮಾತಾಜಿ. ಬ್ರಹ್ಮ ಕೂಡ ಬದ್ಧಾತ್ಮ? ಹೌದು ಮಾತಾಜಿ, ಬ್ರಹ್ಮನು ಸಹ ಬದ್ಧಾತ್ಮ. ಆದ್ರೆ ಅವ್ರು ಏನಂತಂದ್ರೆ ಅವ್ರು ಪುಣ್ಯ ಜೀವಿ. ಈ ಎಷ್ಟೆಲ್ಲ ಜೀವರಾಶಿಗಳಿದ್ದಾರೆ ಈ ಒಂದು ಬ್ರಹ್ಮಾಂಡದಲ್ಲಿ, ಅದ್ರೆಲ್ಲರಿಗಿನ ಪುಣ್ಯ ಜೀವಿನೇ ಬ್ರಹ್ಮ. ಅದಕ್ಕೋಸ್ಕರನೇ ಅವರಿಗೆ ಅಂತಹ ಒಂದು ಸ್ಥಾನವನ್ನ ಕೊಡ್ತಾರೆ ಭಗವಂತ. ಅಕಸ್ಮಾತ್ ಯಾರು ಅಂತಹ ಪುಣ್ಯಜೀವಿ ಇಲ್ಲ ಅಂದಾಗ ಭಗವಂತನೇ ಬ್ರಹ್ಮನಾಗ್ತಾನೆ ಮಾತಾಜಿ. ವೆರಿ ಫಸ್ಟ್ ಮನ್ವಂತರದಲ್ಲಿ ಯಾರು ಪುಣ್ಯಾತ್ಮರು ಇರೋದಿಲ್ಲ, ಅವಾಗ ಭಗವಂತನೇ ಅವರು ಯಜ್ಞ ಆಗಿ ಬಂದು ಅವರು ಬ್ರಹ್ಮನಾಗ್ತಾರೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳಿದೀನಿ. ಮತ್ತೆ ಇಲ್ಲಿ ಇನ್ನೂ ಒಂದೇನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಪ್ರಕೃತಿ ಅಂದ್ರೆ ಇವಾಗ ಮಾಯಾದೇವಿ ಅಲ್ವಾ. ಈ ಮಾಯಾದೇವಿನೇ ಪ್ರಕೃತಿ. ಸೊ ಇವಾಗ ಈ ಪ್ರಕೃತಿಯಲ್ಲಿ ಎಲ್ಲ ಜೀವರಾಶಿಗಳು ಇವಾಗ ಜನ್ಮವನ್ನ ಪಡಿತಾ ಇರೋದು ಅಲ್ವಾ. ನಾವೆಲ್ಲನೂ ಸಹ ದುರ್ಗಾದೇವಿಯ ಮಕ್ಕಳು. ಅಂದ್ರೆ ಇವಾಗ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಗವಂತ ಡೈರೆಕ್ಟ್ ಆಗಿ ಅಂದ್ರೆ ಈ ಕಾರಣೋದಕಶಾಹಿ ವಿಷ್ಣು ಅವರು ಡೈರೆಕ್ಟ್ ಆಗಿ ಪ್ರಕೃತಿಯನ್ನ ಅವರು ಮುಟ್ಟೋದಿಲ್ಲ. ಅವರು ಶಿವನ ಮೂಲಕ ಅವರು ಈ ಪ್ರಕೃತಿಯನ್ನ ಮುಟ್ತಾರೆ. ಅದಕ್ಕೋಸ್ಕರನೇ ಒಂದು ಬ್ರಹ್ಮಾಂಡದ ತಂದೆ ತಾಯಿಗಳು ಯಾರು ಅಂತ ನಾವು ಹೇಳ್ತೀವಿ, ಶಿವ ಮತ್ತೆ ಪಾರ್ವತಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾವು ಹೇಳೋದು. ಸೊ ಇವಾಗ ವಿಷ್ಣು ಮತ್ತೆ ಶಿವನಿಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ, ವಿಷ್ಣು ಅವರು ಡೈರೆಕ್ಟ್ ಆಗಿ ಪ್ರಕೃತಿಯನ್ನ ಅವರು ಮುಟ್ಟೋದಿಲ್ಲ, ಅವರು ಶಿವನ ಮೂಲಕ ಅವರು ಮುಟ್ತಾರೆ. ಇವಾಗ ಯಾರು ಪ್ರಕೃತಿಯನ್ನ ಮುಟ್ತಾರೋ ಅವರು ಶಿವ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಅದಕ್ಕೇನೆ ಶಿವನಿಗೂ ಮತ್ತೆ ವಿಷ್ಣುವಿಗೂ ಎಷ್ಟು ವ್ಯತ್ಯಾಸ ಅಂತಂದ್ರೆ, ಹಾಲಿಗೂ ಮೊಸರಿಗೂ ಇರುವಂತಹ ವ್ಯತ್ಯಾಸ. ಹಾಲು ಪರಿಶುದ್ಧವಾಗಿರುತ್ತೆ ಅಲ್ವಾ. ಸೊ ಅದೇ ತರನೇ ವಿಷ್ಣು ಅವ್ರು ಯಾವಾಗ್ಲೂ ಸಹ ಈ ಭೌತಿಕ ಸೃಷ್ಟಿಯನ್ನ ಅವರು ಮುಟ್ಟೋದಿಲ್ಲ, ಅವರು ಶಿವನ ಮೂಲಕನೇ ಅವರು ಮುಟ್ಟೋದು. ಸೊ ಇವಾಗ ನಾವು ಹಾಲಿಗೆ ಎಪ್ಪಾಕ್ದಾಗ ಏನಾಗತ್ತೆ, ಅದು ಒಡೆಯುತ್ತೆ ಅಲ್ವಾ. ನಾವು ಇವಾಗ ಮೊಸರಿನಿಂದ ನಾವು ಹಾಲನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಲಿನಿಂದ ಮಾತ್ರ ನಾವು ಮೊಸರನ್ನ ನಾವು ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಇವಾಗ ಶಿವ ಅವರು ಪ್ರಕೃತಿಯನ್ನ ಮುಟ್ಟೋದ್ರಿಂದ ಅವ್ರನ್ನ ಮೊಸರಿಗೆ ಹೋಲಿಸ್ತಾರೆ. ಬ್ರಹ್ಮ ಸಮಿತಿಯಲ್ಲಿ ನಾವು ನೋಡಿದೀವಿ ಅಲ್ವಾ. ಸೊ ಶಿವ ಮತ್ತೆ ವಿಷ್ಣುವಿಗೆ ಯಾವ ವಿಷ್ಣು ಮಾತಾಜಿ, ಯಾವ ವಿಷ್ಣು? ಕ್ಷೀರೋದಕಶಾಹಿ ವಿಷ್ಣು ಶಿವ ಹಾಲು ಮೊಸರು ಅಂತನಾ? ಇಲ್ಲ ಇಲ್ಲ, ಶಿವನ್ ಕೂಡ ಯಾವ ವಿಷ್ಣು ಪ್ರಭುಜಿ. ಹಾಲು ಬಂದು ವಿಷ್ಣು. ಯಾವ ವಿಷ್ಣು? 3 ಜನ ವಿಷ್ಣುಗಳಿದ್ದಾರೆ. ಕಾರಣೋದಕಶಾಹಿ ವಿಷ್ಣು ಅಂತ ಅನ್ಕೊಳ್ಳಿ ಪ್ರಭುಜಿ. ಕಾರಣೋದಕಶಾಹಿ ವಿಷ್ಣು ಬಂದು ಕಾರಣೋದಕಶಾಹಿ ವಿಷ್ಣು ಅವರು ಮಹಾವಿಷ್ಣು ಅಲ್ವಾ ಅವರು?
ಅವರು ಹೌದು, ಮಹಾವಿಷ್ಣು. ಹೌದು, ಅವರು ಹಾಲಿಗೆ ನೀವು ಹೋಲಿಸ್ಕೋಬೇಕಾಗತ್ತೆ. ಅವರಿಂದ ಬಂದಿರೋ ಅಂಶ ಶಿವ. ಅವರು ಪ್ರಕೃತಿಯ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಪ್ರಭುಜಿ, ಅದಕ್ಕೋಸ್ಕರನೇ ಒಂದು ಬ್ರಹ್ಮಾಂಡದ ತಂದೆ ತಾಯಿಗಳು ಶಿವ ಪಾರ್ವತಿ ಅಂತ ಹೇಳುದು. ಅದಕ್ಕೇನೆ ನಮ್ಗೆ ಪರಿಪೂರ್ಣ ಜ್ಞಾನ ಇಲ್ದಲ್ಲಿದ್ದಾಗ ನಾವೇನು ಹೇಳ್ತೀವಿ, ಶಿವ ಪಾರ್ವತಿನೇ ತುಂಬಾ ಶ್ರೇಷ್ಠರಾದವರು ಅಂತ ನಾವ್ ಹೇಳ್ತೀವಿ. ಆದ್ರೆ ನಾವಿನ್ನ ಜ್ಞಾನವನ್ನ ಅರ್ಥ ಮಾಡ್ಕೊಂತ ಹೋದ್ರೆ ನಮ್ಗೆ ಗೊತ್ತಾಗತ್ತೆ, ಸೊ ವಿಷ್ಣುವಿನಿಂದ ಬಂದಿದ್ದಾರೆ ಶಿವ, ಅವರ ಅಂಶ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋತೀವಿ. ಆದ್ರೆ ಮತ್ತೆ ವಿಷ್ಣು ಯಾರಿಂದ ಬಂದಿದ್ದಾರೆ ಅಂತ ನಾವು ಮೂಲವನ್ನ ಹುಡ್ಕೊಂಡು ಹೋದಾಗ ಅದು ಕೃಷ್ಣನಲ್ಲಿ ಅದು ಕೊನೆಗೊಳ್ಳುತ್ತೆ ಪ್ರಭುಜಿ. ಅದಕ್ಕೇನೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರಭುಜಿ, ಹರೇ ಕೃಷ್ಣ. ಸಕಲ ಜೀವ ಸಮೂಹದ ಸಾಮೂಹಿಕ ಪರಮಾತ್ಮನಾಗಿರುವ ಕ್ಷೀರೋದಕಶಾಹಿ ವಿಷ್ಣುವು ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆ ಎನ್ನಬಹುದು. ಸೊ ಇವಾಗ ಇದು ನಾನು ಇನ್ನೊಮ್ಮೆ ಓದ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗತ್ತೆ. ಕಾಣೋದಕಶಾಹಿ ವಿಷ್ಣುವೇ ಮೊದಲನೆಯ ಪುರುಷ. ಅವನ ರೋಮ ರಂಧ್ರಗಳಿಂದ ಅಸಂಖ್ಯಾತ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತವೆ. ಹಾಗೆ ಹೊಮ್ಮಿದ ಒಂದೊಂದು ಬ್ರಹ್ಮಾಂಡದಲ್ಲೂ ಪುರುಷನು ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶಿಸುತ್ತಾನೆ. ಬ್ರಹ್ಮಾಂಡದ ಅರ್ಧ ಭಾಗದಲ್ಲಿ ಅವನು ಪವಡಿಸಿದ್ದಾನೆ. ಆ ಭಾಗವೆಲ್ಲ ಅವನ ದೇಹದ ಜಲದಿಂದ ಪೂರಿತವಾಗಿದೆ. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಕಮಲದ ಪುಷ್ಪದ ನಾಳವೊಂದು ಹೊರಹೊಮ್ಮಿದೆ. ಆ ಕಮಲದ ಪುಷ್ಪವು ಸಕಲ ಜೀವಿಗಳ ತಂದೆಯಾದ ಬ್ರಹ್ಮನ ಜನ್ಮಸ್ಥಾನ. ಬ್ರಹ್ಮನಾದರೂ ಬ್ರಹ್ಮಾಂಡದ ಸಂಪರ್ಕ ವ್ಯವಸ್ಥೆ ಮತ್ತು ನಿರ್ಮಾಣದಲ್ಲಿ ನಿರತರಾದ ಯಂತ್ರಶಿಲ್ಪಿಗಳಾಗಿರುವ ದೇವತೆಗಳ ಒಡೆಯ. ಇವಾಗ ಬ್ರಹ್ಮನನ್ನ ಏನಂತ ಹೇಳ್ತಾ ಇದಾರೆ, ಅವ್ರನ್ನ ಯಂತ್ರಶಿಲ್ಪಿ ಅಂತ ಹೇಳ್ತಾರೆ. ಯಂತ್ರಶಿಲ್ಪಿ ಅಂದ್ರೆ ಯಾವುದು? ನಮ್ಮ ದೇಹವನ್ನ ಯಂತ್ರಕ್ಕೆ ಹೋಲಿಸ್ತಾ ಇದಾರೆ. ಎಲ್ಲರಿಗೂ ದೇಹವನ್ನ ಮಾತ್ರ ಕೊಡ್ತಾ ಇದ್ರೆ, ಅದಕ್ಕೆ ಅವ್ರನ್ನ ಇಲ್ಲಿ ಯಂತ್ರಶಿಲ್ಪಿ ಅಂತ ಹೇಳ್ತಾ ಇದಾರೆ. ಮತ್ತೆ ಅವರು ದೇವತೆಗಳ ಒಡೆಯ, ಎಲ್ಲ ದೇವತೆಗಳ ಒಡೆಯ ಬ್ರಹ್ಮ. ಕಮಲದ ನಾಳದೊಳಗಡೆ 14 ಗ್ರಹ ವ್ಯೂಹಗಳು ಅಡಕವಾಗಿವೆ ಅಂತ ಹೇಳ್ತಿದ್ದಾರೆ. ನೋಡಿ, ಈ 14 ಗ್ರಹಗಳು ಅಥವಾ ಈ ಲೋಕಗಳು ಅಂತ ನಾವ್ ಏನ್ ಕರಿತೀವೋ ಅದಿರೋದು ಎಲ್ಲಿ ಅಂತಂದ್ರೆ ಈ ಕಮಲ ನಾಳದಲ್ಲಿ ಇದೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಈ ಭೂಲೋಕವು ಕಮಲ ನಾಳದ ಮಧ್ಯ ಭಾಗದಲ್ಲಿ ಸ್ಥಾಪಿತವಾಗಿದೆ. ಊರ್ಧ್ವ ಭಾಗದಲ್ಲಿ ಇನ್ನೂ ಉತ್ತಮ ಲೋಕಗಳಿವೆ. ಅಂದ್ರೆ ನಮ್ಮ ಮಧ್ಯ ಭಾಗದಲ್ಲಿ ಈ ಭೂಲೋಕ ಇದೆ, ಅದ್ರ ಮೇಲೆ ಊರ್ಧ್ವ ಭಾಗದಲ್ಲಿ ಉತ್ತಮ ಲೋಕಗಳಿವೆ ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಮೇಲಿರುವ ಲೋಕವು ಬ್ರಹ್ಮಲೋಕ ಅಥವಾ ಸತ್ಯಲೋಕವೆಂದು ಪ್ರಸಿದ್ಧವಾಗಿದೆ. ಭೂಲೋಕದಿಂದ ಕೆಳಗೆ 7 ಅಧೋಲೋಕಗಳಿವೆ. ಆ ಲೋಕಗಳಲ್ಲಿ ಅಸುರ ಮೊದಲಾದ ಪ್ರಾಪಂಚಿಕರ ವಾಸ್ತವ್ಯವಿದೆ ಅಂತ ಹೇಳ್ತಿದ್ದಾರೆ. ಸೊ ಮೇಲ್ಗಡೆ ಲೋಕದಲ್ಲಿ ಉನ್ನತ ಜೀವಿಗಳಿದ್ದಾರೆ, ಕೆಳಗಿನ ಲೋಕದಲ್ಲಿ ಅಸುರರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲ ಜೀವ ಸಮೂಹದ ಸಾಮೂಹಿಕ ಪರಮಾತ್ಮ. ನೋಡಿ, ಅದಕ್ಕೆ ಪರಮಾತ್ಮ ಅಂತ ಹೇಳಿದ್ರು. ಎಲ್ಲ ಜೀವರಾಶಿಗಳ ಪರಮಾತ್ಮ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಅವ್ರು ಯಾರು? ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತರಣೆ ಎನ್ನಬಹುದು. ಆತನನ್ನೇ ಹರಿ ಎಂದು ಕರೆಯಲಾಗುವುದು. ಆ ಹರಿಯಿಂದ ಬ್ರಹ್ಮಾಂಡದ ಸಕಲ ಅವತಾರಗಳು ವಿಸ್ತರಿಸಿವೆ ಅಂತ ಹೇಳ್ತಾ ಇದ್ದಾರೆ. ಆದುದರಿಂದ ಒಟ್ಟಾರೆಯಾಗಿ ಗ್ರಹಿಸಬೇಕಾದದ್ದು ಇಷ್ಟು: ಪುರುಷ ಅವತಾರವು 3 ರೂಪಗಳಲ್ಲಿ ಅಭಿವ್ಯಕ್ತವಾಗಿದೆ. ಮೊದಲನೇದು ಕಾರಣೋದಕಶಾಹಿಯೇ ಶಾಹಿ ರೂಪ. ಮಹತ್ತತ್ವದ ಭೌತಿಕ ಮೂಲ ದ್ರವ್ಯಗಳನ್ನು ಸೃಷ್ಟಿಸುವವನು ಕಾರಣೋದಕಶಾಹಿ ವಿಷ್ಣು. ಎರಡನೆಯದು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಅಂತರ್ಗತವಾಗುವ ಗರ್ಭೋದಕಶಾಹಿ ವಿಷ್ಣುವಿನ ರೂಪ. ಮೂರನೆಯದು ಜೀವ ಜಡವಸ್ತು ವಿಭೇದವಿಲ್ಲದೆ ಎಲ್ಲ ಭೌತಿಕ ವಸ್ತುಗಳ ಪರಮಾತ್ಮನಾದ ಕ್ಷೀರೋದಕಶಾಹಿ ವಿಷ್ಣುವಿನ ರೂಪ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಮೂರನ್ನು ಸಹ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೂರನೇದು ಏನ್ ಹೇಳ್ತಾ ಇದ್ದಾರೆ? ಜೀವ ಜಡವಸ್ತು ವಿಭೇದವಿಲ್ಲದೆ ಎಲ್ಲ ಭೌತಿಕ ವಸ್ತುಗಳ ಪರಮಾತ್ಮನಾಗಿರುವುದು ಕ್ಷೀರೋದಕಶಾಹಿ ವಿಷ್ಣುವಿನ ರೂಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಗವಂತನ ಸ್ವ ಅಂಶ ವಿಸ್ತರಣೆಯ ಈ ಮೂಲಭೂತ ವಿಷಯವು ಯಾರಿಗೆ ತಿಳಿದಿರುವುದೋ ಆತನನ್ನು ಭಗವಂತನನ್ನು ಸರಿಯಾಗಿ ಅರಿಯಬಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾರಿಗೆ ಇದು ಅರ್ಥ ಆಗುತ್ತೆ, ಭಗವಂತನ ಈ ಸ್ವ ಅಂಶ ವಿಸ್ತರಣೆ ಅರ್ಥ ಆಗುತ್ತೋ ಅವರು ಭಗವಂತನನ್ನ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಅರಿಯುವುದರಿಂದ ಮಾತ್ರ ಅಂತಹ ವ್ಯಕ್ತಿಯು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜನನ ಮರಣ ಮುಪ್ಪು ರೋಗ ಮೊದಲಾದ ಭೌತಿಕ ಅವಸ್ಥೆಗಳಿಂದ ವಿಮುಕ್ತನಾಗಬಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ? ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ರು. ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ನೋಡಿ, ಅವ್ರಿಗೆ ಅವರು ಮುಕ್ತರಾಗ್ತಾರೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅವರು ಜನ್ಮವನ್ನ ಪಡೆಯೋದು ಬೇಕಾಗಿಲ್ಲ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಮಹಾವಿಷ್ಣುವನ್ನ ಸಂಗ್ರಹವಾಗಿ ವಿವರಿಸಲಾಗಿದೆ. ಮಹಾವಿಷ್ಣುವು ಆಧ್ಯಾತ್ಮ ಆಕಾಶದ ಒಂದು ಭಾಗದಲ್ಲಿ ತನ್ನ ಸ್ವತಂತ್ರ ಇಚ್ಛೆಯಿಂದ ಪವಡಿಸುತ್ತಾನೆ ಅಲ್ವಾ. ಮಹಾವಿಷ್ಣು ಯಾಕಲ್ಲಿ ಮಲ್ಕೊಂಡಿದ್ದಾರೆ ಅಂದ್ರೆ ಯಾರು ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಅವರ ಇಚ್ಛೆ, ಅವರ ಸ್ವತಂತ್ರ ಇಚ್ಛೆಯಿಂದ ಅವರು ಆ ಆಧ್ಯಾತ್ಮಿಕ ಆಕಾಶದಲ್ಲಿ ಅವರು ಅಲ್ಲಿ ಪವಡಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗೆ ಕಾರಣ ಸಮುದ್ರದಲ್ಲಿ ಪವಡಿಸಿ ಅಲ್ಲಿಂದ ಅವನು ಭೌತಿಕ ಪ್ರಕೃತಿಯ ಮೇಲೆ ದೃಷ್ಟಿ ಬೀರುತ್ತಾನೆ.
ನೋಡಿ ಇಲ್ಲಿ ಭೌತಿಕ ಪ್ರಕೃತಿಯ ಮೇಲೆ ಅವರು ದೃಷ್ಟಿಯನ್ನ ಬೀರ್ತಾರೆ. ತತ್ಕ್ಷಣವೇ ಮಹತ್ತತ್ವವು ಸೃಷ್ಟಿಗೊಳ್ಳುತ್ತದೆ. ಭಗವಂತ ಅವರು ದೃಷ್ಟಿಯನ್ನ ಬೀರಿದ ಮಾತ್ರಕ್ಕೇನೆ ಮಹತ್ತತ್ವ ಅದು ಸೃಷ್ಟಿ ಆಗ್ತಾ ಇದೆ. ಭಗವಂತನ ಶಕ್ತಿಯಿಂದ ವಿದ್ಯುತ್ ಸ್ಪರ್ಶ ಪಡೆದಂತೆ ಭೌತಿಕ ಪ್ರಕೃತಿಯು ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡಗಳನ್ನ ಹೊರಹೊಮ್ಮಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತ ಯಾವಾಗ ಅಲ್ಲಿ ದೃಷ್ಟಿಯನ್ನ ಬೀರ್ತಾರೋ ಆ ಮಹತ್ತತ್ವ, ಆ ಆಧ್ಯಾತ್ಮಿಕ ಆಕಾಶದ ಮೇಲೆ ಅವರು ದೃಷ್ಟಿಯನ್ನ ಬೀರಿದ ತಕ್ಷಣನೇ ಅಲ್ಲಿ ನೋಡಿ ಅಸಂಖ್ಯಾತ ಬ್ರಹ್ಮಾಂಡಗಳು ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕಾಲಕ್ರಮದಲ್ಲಿ ಅಸಂಖ್ಯಾತ ಪಕ್ವ ಫಲಗಳಿಂದ ತನ್ನನ್ನು ಅಲಂಕರಿಸಿಕೊಂಡ ಮರದಂತೆ ತೋರುತ್ತದೆ. ಬೀಜವನ್ನ ಬಿತ್ತಿದವನು ಕೃಷಿಕ. ಇಲ್ಲಿ ಬೀಜ ಅಂದ್ರೆ ಯಾರು? ಎಲ್ಲ ಬದ್ಧಾತ್ಮರು ಬೀಜ. ಆ ಬೀಜವನ್ನ ಭಗವಂತ ಎಲ್ಲಿ ಬಿತ್ತುತ್ತಾ ಇದ್ದಾರೆ? ಅವರು ಪ್ರಕೃತಿಯಲ್ಲಿ ಬಿತ್ತುತ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಆಕಾಶದಲ್ಲಿ, ಆ ಮಹತ್ತತ್ವದಲ್ಲಿ ಅವರು ಅದನ್ನ ಬಿತ್ತುತ್ತಾ ಇದ್ದಾರೆ. ಆ ಬಿತ್ತಿದವನು ಕೃಷಿಕ. ಕಾಲಕ್ರಮದಲ್ಲಿ ಮರವೋ ಬಳ್ಳಿಯೋ ಅನೇಕ ಹಣ್ಣುಗಳಿಂದ ಸಮೃದ್ಧವಾಗುತ್ತದೆ. ಕಾರಣವಿಲ್ಲದೆ ಯಾವುದೂ ಸಂಭವಿಸಲಾರದು. ಸೊ ಇವಾಗ ಇಲ್ಲಿ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಅಲ್ಲಿ ನಿಮ್ಗೆ ಅಲ್ಲಿ ಪ್ರಕೃತಿನೂ ಇರ್ಬೇಕು, ಪುರುಷನೂ ಇರ್ಬೇಕು. ಅವಾಗಷ್ಟೇ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗೋದು ಅಲ್ವಾ? ಇವಾಗ ಬೀಜವನ್ನ ಬಿತ್ತುತ್ತಾ ಇರೋದು ಭಗವಂತ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆಗ ಬೀಜವನ್ನ ಬಿತ್ತಿದ ಮೇಲೆ ಏನಾಗುತ್ತೆ? ಕಾಲಕ್ರಮದಲ್ಲಿ ಮರದಲ್ಲಿ ಹೇಗೆ ಎಲ್ಲ ಬಳ್ಳಿ ಅನೇಕ ಹಣ್ಣುಗಳು ಬರುತ್ತೋ ಅದೇ ತರನೇ ಅಲ್ಲಿ ಸೃಷ್ಟಿ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣವಿಲ್ಲದೆ ಯಾವುದೂ ಸಂಭವಿಸಲಾರದು. ಆದುದರಿಂದಲೇ ಕಾರಣ ಸಾಗರ ಎಂದು ಮಹಾವಿಷ್ಣು ಮಲಗಿರುವ ಸಾಗರವನ್ನ ಕರೆಯಲಾಗಿರುವುದು. ನಾವು ಸೃಷ್ಟಿಯ ಬಗೆಗಿನ ನಾಸ್ತಿಕ ಸಿದ್ಧಾಂತಗಳನ್ನ ಸುಮ್ಮನೆ ಮೂರ್ಖತನದಿಂದ ಒಪ್ಪಿಕೊಳ್ಳಬಾರದು. ಭಗವದ್ಗೀತೆಯಲ್ಲೇ ನಾಸ್ತಿಕರ ವರ್ಣನೆ ಇದೆ. ನಾಸ್ತಿಕನು ಸೃಷ್ಟಿಕರ್ತನನ್ನ ನಂಬುವುದಿಲ್ಲ. ಹಾಗಾದರೆ ಸೃಷ್ಟಿಯಾದದ್ದು ಹೇಗೆ ಎಂಬುದನ್ನು ವಿವರಿಸಲು ಅವನಲ್ಲಿ ಯಾವುದೇ ಸಮರ್ಥ ಸಿದ್ಧಾಂತವೂ ಇಲ್ಲ. ಇವಾಗ ನಾಸ್ತಿಕರವರು ಭಗವಂತನನ್ನ ನಂಬೋದಿಲ್ಲ, ಮತ್ತೆ ಭಗವಂತನಿಂದನೇ ಈ ಸೃಷ್ಟಿ ಆಗಿದೆ ಅನ್ನೋದನ್ನು ಸಹ ಅವರು ನಂಬೋದಿಲ್ಲ. ಮತ್ತೆ ಹೋಗ್ಲಿ ನೀವಾದ್ರೂ ಹೇಳಿ ಹೇಗೆ ಸೃಷ್ಟಿಯಾಗಿದೆ ಅಂತಂದ್ರೆ ಅವ್ರ ಹತ್ರ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀಯೊಬ್ಬಳು ಹೇಗೆ ಪುರುಷ ಸಂಪರ್ಕವಿಲ್ಲದೆ ಮಗುವನ್ನು ಪಡೆಯಲಾರಳೋ ಹಾಗೆಯೇ ಭೌತಿಕ ಪ್ರಕೃತಿಯು ಪುರುಷನ ಶಕ್ತಿಯ ಸಂಪರ್ಕವಿಲ್ಲದೆ ಏನನ್ನೂ ಪಡೆಯಲಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷನು ಗರ್ಭೀಕರಿಸುತ್ತಾನೆ, ಪ್ರಕೃತಿಯು ಪಡೆಯುತ್ತಾಳೆ. ಈಗ ಎಲ್ಲ ಬದ್ಧಾತ್ಮರನ್ನ ಆ ಪ್ರಕೃತಿಯಲ್ಲಿ ಇಡ್ತಾ ಇರೋದು ಯಾರು? ಕಾರಣೋದಕಶಾಹಿ ವಿಷ್ಣು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಪುರುಷನ ಸಹಾಯ ಇಲ್ದಲೆ ಇವಾಗ ಪ್ರಕೃತಿಯಿಂದ ಯಾವುದೇ ಒಂದು ಜೀವಿ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಮ್ಗೆ ನಾಸ್ತಿಕರು ಏನು ಯೋಚನೆ ಮಾಡ್ತಾರೆ? ಈ ಪ್ರಕೃತಿಯಿಂದನೇ ಈ ಎಲ್ಲ ಸೃಷ್ಟಿ ನಡೆದಿದೆ, ಈ ಎಲ್ಲಾ ಜೀವರಾಶಿಗಳು ಬಂದಿರೋದು ಪ್ರಕೃತಿಯಿಂದ ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ? ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ, ಪುರುಷನ ಸಹಾಯ ಇಲ್ದಲೆ ಪ್ರಕೃತಿ ಯಾವುದೇ ಒಂದು ಸೃಷ್ಟಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮೊಲೆಗಳಂತೆ ಕಂಡರೂ ಹೋತದ ಕೊರಳಿನಿಂದ ನೇತಾಡುವ ಮಾಂಸದ ಚೀಲಗಳಿಂದ ಹಾಲನ್ನು ನಿರೀಕ್ಷಿಸುವಂತಿಲ್ಲ ಅಲ್ವಾ? ನಾವಿವಾಗ ಮೇಕೆನ ನೋಡಿದಾಗ ಅದರ ಕೊರಳಲ್ಲಿ ನೇತಾಡ್ತಾ ಇರುವಂತಹ ಮಾಂಸದ ಚೀಲಗಳನ್ನ ನೋಡಿದಾಗ ಓ ಇದು ಸ್ತನಗಳೇನೋ ಅನ್ನೋ ತರ ಅನ್ಸುತ್ತೆ. ಆದ್ರೆ ಅಲ್ಲಿಂದ ನಮ್ಗೆ ಹಾಲು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಭೌತಿಕಾಂಶಗಳಿಂದ ನಾವು ಸ್ವತಂತ್ರ ಸೃಷ್ಟಿ ಶಕ್ತಿಯನ್ನ ನಿರೀಕ್ಷಿಸಬಾರದು. ಅಂದ್ರೆ ನಾವು ಬರೇ ಪ್ರಕೃತಿಯಿಂದನೇ ನಮ್ಗೆ ಜೀವರಾಶಿಗಳು ಸೃಷ್ಟಿ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಆತರ ನಿರೀಕ್ಷೆನ ನಾವು ಮಾಡಕೂಡುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಪ್ರಕೃತಿಯನ್ನ ಗರ್ಭಸ್ಥಗೊಳಿಸುವ ಪುರುಷನ ಶಕ್ತಿಯನ್ನ ನಾವು ನಂಬಬೇಕು. ಅದಕ್ಕೋಸ್ಕರ ನಾವು ಭಗವಂತ ಇದಾನೆ ಅಂತ ಹೇಳ್ಬಿಟ್ಟು ನಾವು ನಂಬಲೇಬೇಕು, ಪುರುಷ ಇದಾನೆ ಅಂತ ಹೇಳ್ಬಿಟ್ಟು ನಾವು ನಂಬಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಭಗವಂತನು ಧ್ಯಾನ ಮಗ್ನನಾಗಿ ಪವಡಿಸಲು ಇಚ್ಛಿಸಿದ್ದರಿಂದಲೇ ಭೌತಿಕ ಪ್ರಕೃತಿಯು ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡಗಳನ್ನ ಸೃಷ್ಟಿಸಿತು. ಭಗವಂತ ಅವ್ರು ಇಚ್ಛೆ ಪಡ್ತಾರೆ, ಅವರು ಈ ಏನು ಅಸಂಖ್ಯಾತ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ಬೇಕಂತ ಅವ್ರು ಇಚ್ಛೆ ಪಟ್ಟಿರೋದ್ರಿಂದನೇ ಇಷ್ಟೆಲ್ಲ ಭೌತಿಕ ಪ್ರಕೃತಿ ಇಷ್ಟೆಲ್ಲ ಬ್ರಹ್ಮಾಂಡಗಳನ್ನ ಅದು ಸೃಷ್ಟಿ ಮಾಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದೊಂದು ಬ್ರಹ್ಮಾಂಡದಲ್ಲೂ ಭಗವಂತನು ಅಂತಸ್ಥನಾಗಿ ಪವಡಿಸಿದನು. ಒಂದೊಂದು ಬ್ರಹ್ಮಾಂಡದಲ್ಲೂ ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಪವಡಿಸ್ತಾರೆ. ಹೀಗೆ ಸಹಾಯಕ ಸಾಮಗ್ರಿಗಳು ಮತ್ತು ಎಲ್ಲ ಗ್ರಹ ವ್ಯೂಹಗಳು ಭಗವಂತನ ಇಚ್ಛೆಯಿಂದ ಒಮ್ಮೆಗೆ ಸೃಷ್ಟಿಯಾಯಿತು ಅಂತ ಹೇಳ್ತಿದ್ದಾರೆ. ನಮ್ಗೆ ಇವಾಗ ನಮ್ಮ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ? ಮಂಗನಿಂದ ಮಾನವ ಅಲ್ವಾ? ಸೊ ಇವಾಗ ಜಲರಾಶಿಗಳಿತ್ತು, ಆಮೇಲೆ ಉಭಯವಾಸಿಗಳಾಯ್ತು, ಅದಾದ್ಮೇಲೆ ಸರೀಸೃಪಗಳು, ಕ್ರಿಮಿಕೀಟಗಳು, ಈ ತರ ಎವಲ್ಯೂಷನ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ? ಎಲ್ಲ ಜೀವರಾಶಿಗಳು ಒಮ್ಮೆಗೆನೆ ಅಲ್ಲಿ ಸೃಷ್ಟಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಭಗವಂತನಿಗೆ ಅನಂತ ಶಕ್ತಿಗಳಿವೆ. ಆದ್ರಿಂದಲೇ ವೈಯಕ್ತಿಕವಾಗಿ ತಾನೇ ಇಚ್ಛಾ ಮಾತ್ರದಿಂದ ತನಗೆ ಬೇಕಾದಂತೆ ವರ್ತಿಸಬಲ್ಲನು ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಶಕ್ತಿ ಇದೆ, ತನ್ನ ಇಚ್ಛೆಯಿಂದ ಅವ್ರಿಗೆ ಹೇಗ್ ಬೇಕೋ ಹಾಗೆ ಅವರು ವರ್ತಿಸಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಅವನನ್ನ ಮೀರಿಸುವಂತಹವರು ಯಾರೂ ಇಲ್ಲ, ಅವನಿಗೆ ಸಮಾನರಾದವರು
ಇಲ್ಲ, ಇದು ವೇದೋಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಭಗವಂತನ ಮೀರ್ಸೋರು ಯಾರು ಇಲ್ಲ. ಒಂದು ಸೃಷ್ಟಿಯನ್ನ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ವಾ ಒಂದು ಸೂರ್ಯನನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ಯಾವ್ದಾದ್ರು ಒಂದು ಬೆಟ್ಟ ಗುಡ್ಡಗಳನ್ನ, ಸಮುದ್ರವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ, ಅವನಿಗೆ ಸಮಾನರಾದವರು ಸಹ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನ ವೇದೋಕ್ತಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇದು 2ನೇ ಶ್ಲೋಕ ಆಗಿತ್ತು. ಸೊ 3ನೇ ಶ್ಲೋಕವನ್ನ ನಾಳೆ ತಿಳ್ಕೊಂಡಂತೆ. ಹರೇ ಕೃಷ್ಣ. ಇವತ್ತು ನೀವು ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಇದು ಬ್ರಹ್ಮನ 100 ದಿನ ಆದ್ಮೇಲೆ, 100 ವರ್ಷ ಆದ್ಮೇಲೆ ಪ್ರಳಯ ಏನಾಗುತ್ತಲ್ಲ ಮಾತಾಡಿ, ಅವಾಗ ಕಾರಣೋದಕ ಶಾಹಿ ವಿಷ್ಣು ಹತ್ರ ಎಲ್ಲಾ ಬ್ರಹ್ಮಾಂಡಗಳು ಅವ್ರ ಶರೀರಕ್ಕೆ ಹೊರಟು ಹೋಗ್ತವೆ. ತಿರ್ಗಾ ಅವ್ರು ಉಸಿರು ಬಿಟ್ಟಾಗ ಹೊರಗ್ ಬರ್ತವೆ. ಓಕೆ ಅಲ್ವಾ ಮಾತಾಜಿ? ಅವಾಗ ನಾವು ಜೀವಿಗಳೆಲ್ಲ ನೀವು ಏನ್ ಹೇಳಿದ್ರಿ ಗರ್ಭೋದಕ ಶಾಹಿ ವಿಷ್ಣುವಿನಲ್ಲಿ ಇದು ಮತ್ತೆ ಆಗ್ತಾವಂತ ಹೇಳಿದ್ರಿ. ಜೀವಿಗಳೆಲ್ಲ ಗರ್ಭೋದಕ ಶಾಹಿ ವಿಷ್ಣು, ಇದು ಲೋಕಗಳೆಲ್ಲಾನು ಕಾರಣೋದಕ ಶಾಹಿ ವಿಷ್ಣು, ಆ ತರ ಡಿವೈಡ್ ಆಗ್ತಾರ ಮಾತಾಜಿ? ಕರೆಕ್ಟ್ ಪ್ರಭುಜಿ, ಹೌದು. ಇಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳಿಗೆ ಪರಮಾತ್ಮ ಬಂದು ಕಾರಣೋದಕಶಾಹಿ ವಿಷ್ಣು, ಒಂದು ಬ್ರಹ್ಮಾಂಡಕ್ಕೆ ಪರಮಾತ್ಮ ಬಂದು ಗರ್ಭೋದಕಶಾಹಿ ವಿಷ್ಣು ಪ್ರಭುಜಿ. ಇವಾಗ ನಾವೆಲ್ಲನೂ ಸಹ ಈ ಬ್ರಹ್ಮಾಂಡದಲ್ಲಿ ಇದೀವಿ ಅಂತಂದ್ರೆ, ಇವಾಗ ಬ್ರಹ್ಮನ ರಾತ್ರಿ ಆದಾಗ ನಾವು ಇವಾಗ ಈ ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ನಾವು ಹೋಗಿ ಸೇರ್ಕೋತೀವಿ. ಅದೇ ಇಡೀ ಬ್ರಹ್ಮಾಂಡಗಳೇ ಇವಾಗ ನಾಶವಾದಾಗ, ಪ್ರಳಯ ಆದಾಗ ಎಲ್ಲ ಬದ್ಧಾತ್ಮರು ಸಹ ಹೋಗಿ ಈ ಯಾರು ಕಾರಣೋದಕಶಾಹಿ ವಿಷ್ಣುವಿನಲ್ಲಿ ಅವರು ಲೀನ ಆಗ್ತಾರೆ ಪ್ರಭುಜಿ. ಅಲ್ಲಿ ಒಳಗಡೆ ಸೇರ್ಕೋತಾರೆ ಅವರು. ಮತ್ತೆ ಸೃಷ್ಟಿ ಆಗೋ ತನಕ ಅವರು ಅಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಜೀವಿಗಳೆಲ್ಲ ಎಲ್ಲಿರ್ತಾರೆ ಮಾತಾಜಿ? ಜೀವಿಗಳು ಕಾರಣೋದಕಶಾಹಿ ವಿಷ್ಣುನ ಇಲ್ಲ ಗರ್ಭೋದಕಶಾಹಿ ವಿಷ್ಣುನ? ಹಾ ಪ್ರಭುಜಿ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಗರ್ಭೋದಕಶಾಹಿ ವಿಷ್ಣುವಿನಲ್ಲಿ ಬ್ರಹ್ಮನ ರಾತ್ರಿಯಲ್ಲಿ ನಾವೆಲ್ಲನೂ ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಲ್ಲ ಅಂದಾಗ, ಪ್ರಳಯ ಆದಾಗ ನಾವೆಲ್ಲನೂ ಸಹ ಇಲ್ಲಿರ್ತೀವಿ. ಅದೇನೆ ಬ್ರಹ್ಮನಿಗೆ 100 ವರ್ಷ ಆದ್ಮೇಲೆ ಇಡೀ ಬ್ರಹ್ಮಾಂಡವೇ ಇಲ್ಲಿ ಹೊರಟೋಗುತ್ತೆ. ಮಹಾಪ್ರಳಯ ಆಗತ್ತೆ. ಮಹಾಪ್ರಳಯ ಆದಾಗ ಸಕಲವು ಎಲ್ಲರೂ ಸಹ ಇಲ್ಲಿ ಕಾರಣೋದಕಶಾಹಿ ವಿಷ್ಣುವಿನಲ್ಲಿ ಹೋಗಿ ಅವರು ಸೇರ್ಕೋತಾರೆ ಪ್ರಭುಜಿ. ಅವ್ಯಕ್ತ ಸ್ಥಿತಿಯಲ್ಲಿ ಅಲ್ಲಿ ಇರ್ತಾರೆ. ಅಂದ್ರೆ ಈ ಮಹತ್ ತತ್ವದಲ್ಲಿ ಅವ್ರು ಇರ್ತಾರೆ ಪ್ರಭುಜಿ. ಮಹಾತತ್ವದಲ್ಲಿ ಇರ್ತಾರೆ. ಬಟ್ ಎಲ್ಲ ಕಂಪ್ಲೀಟ್ ಎಲ್ಲ ಏನೋ ಕಾರಣೋದಕಶಾಹಿ ವಿಷ್ಣುವಿನಲ್ಲಿ ಮರ್ಜ್ ಆಗ್ಬಿಡ್ತಾರೆ. ಹೌದು ಪ್ರಭುಜಿ. ಎಲ್ಲ ಅಂದ್ರೆ ಭೌತಿಕಾಂಶಗಳು ಮತ್ತೆ ಬದ್ಧಾತ್ಮರು ಎಲ್ಲರೂ ಸಹ ಇಲ್ಲೇ ಇರ್ತಾರೆ. ಆಮೇಲೆ 1/4 ಏನಿದೆ ಮತ್ತೆ ಉಸಿರು ಬಿಟ್ಟಾಗ ಎಲ್ಲ ಬ್ರಹ್ಮಾಂಡಗಳು ಹೊರಗೆ ಬರ್ತಾರೆ. ಹೌದು. ಮತ್ತೆ ಅವರು ಸೃಷ್ಟಿ ಮಾಡ್ಬೇಕು ಅಂತ ಅವರು ಇಚ್ಛೆ ಪಟ್ಟಾಗ ಮತ್ತೆ ಅವರು ಅವಕಾಶವನ್ನ ಕೊಡ್ತಾರೆ. ಮತ್ತೊಂದು ಸೃಷ್ಟಿಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಇವಾಗ ಹಿಂದೂಯಿಸಂ ನೋಡಿದಾಗ ಇಷ್ಟೊಂದು ಮೈನಾರಿಟಿ ಇದೆಯಲ್ಲ, ಇವಾಗ ಬೇರೆ ರಿಲಿಜಿಯನ್ಸ್ ಇರುತ್ತಲ್ಲ, ಇವಾಗ ಹಾಗಾದ್ರೆ ಅವ್ರದೆಲ್ಲ ಹೆಂಗೆ? ಅವರು ಈಗ ಇಷ್ಟೊಂದು ರಿಲಿಜಿಯನ್ಸ್ ಬೇರೆ ಬೇರೆ ಬಂತಲ್ಲ, ಹಿಂದೂಯಿಸಂ ಮೈನಾರಿಟಿ ಆಗೋಗಿದ್ಯಲ್ಲ ಪ್ರಪಂಚದಲ್ಲಿ, ಅವಾಗ ಅವ್ರಿಗೆ ಭಗವದ್ಗೀತೆ ಭಾಗವತ ಅನ್ನೋದು ಇಲ್ವಲ್ಲ, ಅವಾಗ ಹೆಂಗೆ ಅಂತ ನಾನ್ ಕೇಳೋದು. ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ ಮಾತಾಜಿ ಆತರ? ಮೈನಾರಿಟಿಸಿಗೂ ಹಿಂದೂಗೂ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಭಗವದ್ಗೀತೆಯಲ್ಲಿ ಅಲ್ಲ, ಹಿಂದೂ ಮುಸ್ಲಿಂ ಇಲ್ಲ, ಅವ್ರ ಸ್ಥಿತಿ ಅಂತ. ಅವರು ನಮ್ಮ ತರನೇ ನಾವೇ ಮಾಡ್ಕೊಂಡಿರೋದು ಇರ್ಬೇಕು. ನಾವು ಮಾಡ್ಕೊಂಡಿರೋದು ಮಾತಾಜಿ. ಇದು ಜಾತಿ ಅದೆಲ್ಲ ನಾವು ಮಾಡ್ಕೊಂಡಿರೋದು. ಭಗವಂತನ ಮಕ್ಕಳೆಲ್ಲ. ಆದ್ರೆ ಇದು ಭಗವದ್ಗೀತೆ ಭಾಗವತ ಎಲ್ಲ ಓನ್ಲಿ ಹಿಂದೂ